ನಮಗೆ ಮಾಡಿಕೊಡ್ತಾರೆ, ಕಾಲೇಜ್ ಮಾಡಿಕೊಡ್ತಾರೆ ಅಂತ. ಇನ್ನೂ ಸಹ ಅಲ್ಲಿ ಆಗಲಿಲ್ಲ. ನಾವು ಹೇಗೆ ಕೂತ್ಕೊಳ್ಳೋದು? ಇಲ್ಲಿ ಡಯಾಲಿಸಿಸ್ ವಾಸನೆಯಿಂದಾಗಿ ಎಷ್ಟೋ ಜನರು ಆಸ್ಪತ್ರೆಗೆ ದಿವಾಸನ ನಮಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದಾ? ನಮಗೆ ಅದುವೇ ಕೆಲಸವ ಅಂತ ಎಲ್ಲ ಹೇಳುದಿಲ್ವಾ? ಹಾಗೆ ಅಲ್ಲ, ಮಕ್ಕಳೆಲ್ಲರೂ ಬೀಳ್ತಾರೆ ದಿವಾಸಲು. ಎರಡು ತಿಂಗಳಿಂದ ನಿಲ್ಲಿಸಿದ್ದಾರೆ ಸರ್. ಮುಂಚೆ ಆಗ್ತಿತ್ತು, 5-6 ವರ್ಷಗಳಿಂದ ಹೇಳ್ತಾರೆ ಮಾಡಿಕೊಡ್ತೇನೆ. ಶಿಫ್ಟ್ ಇದ್ರು ಇನ್ನೂವರೆಗೆ ಆಗ್ಲಿಲ್ಲ ಸರ್. ಕಾಲೇಜ್ನ ಫಸ್ಟ್ ಇಯರ್ ಬಂದಾಗಲೂ ಹೇಳ್ತಿದ್ರು ಸರ್, ಹೊಸ ಕಟ್ಟಡ ಆಗ್ತದೆ, ನೀವು ಚೇಂಜ್ ಆಗ್ತೀರಾ, ಶಿಫ್ಟ್ ಆಗ್ತೀರಾ, ಸ್ವಲ್ಪ ಸಮಯ ಬಿಸಿಲಲ್ಲಿ ನೀವು ಕೂತ್ಕೊಳ್ಳಿಕ್ಕೆ ಅಂತ. ಅಲ್ಲಿ ಸೀಟ್ ಹಾಕಿದ್ದಾರೆ ಸರ್. ಮಾರ್ಚ್ ಏಪ್ರಿಲ್ ಅಂತೆಲ್ಲ ಹೊರಗೆ ನಮಗೆ ಬಿಸಿಲಲ್ಲಿ ಕೂತ್ಕೊಳ್ಳಿ. ಆ ಸೀಟ್ ಏನೋದಕ್ಕೆ ಎಲ್ಲರಿಗೂ ಹುಷಾರು ತಪ್ತದೆ, ಕೆಲವರಿಗೆ ರ್ಯಾಷಸ್ ಎಲ್ಲ ಆಗ್ತುಂಟು. ಅದರೊಟ್ಟಿಗೆ ಈಗ ಕಾಲೇಜನ್ನು ತೆಗೆದು ಕೂಡ ಹಾಕಿದ್ದಾರೆ. ಒಂದು ಸೈಡ್ ಅಲ್ಲೂ ಫುಲ್ ಧೂಳು ಕೂಡ, ಅದರೊಟ್ಟಿಗೆ ಆಂಡಿ ಎಲ್ಲ ಇಟ್ಟಿದ್ದಾರೆ. ಹೇಗೆ ಅಂತ ನಾವು ಕೂತ್ಕೊಳ್ಳೋದು? ಹೆಣ್ಮಕ್ಳ ಹೆಲ್ತ್ ಅಂತ ಹೇಳ್ತಾರೆ, ಈ ರೀತಿಯಾಗಿ ಹೆಣ್ಮಕ್ಳ ಹೆಲ್ತ್ ಹಾಳಾಗುದಿಲ್ಲ ಸರ್? ಇದೇ ನಮ್ಮ ಕ್ವಶನ್. ನಮ್ಗೆ ಹೊಸ ಕಟ್ಟಡ ಆದಷ್ಟು ಬೇಗ ಬೇಕು. ಕೊಟ್ಟಿದ್ದೇವೆ ಸರ್, ಪ್ರತಿ ವರ್ಷ ಕೊಡ್ತಾನೆ. ಈ ಸರ್ತಿ ಅಂತ ಹೆಚ್ಚಾಗಿ ಕೊಡ್ತಿದ್ದಾರೆ. ಮನೆಯಲ್ಲಿ MLAಗೆಲ್ಲ ಕೊಡ್ತಾನೆ ಇದ್ದಾರೆ. ಇಲ್ಲ ಸರ್, ಅದಾಗಿಲ್ಲ. ಯಾಕಂದ್ರೆ ಇತ್ತೀಚೆಗೆ ತೆಗೆದಾಕಿತ್ತು. ನಮಗೆ ತುಂಬ ವರ್ಷದಿಂದ ಹೇಳಿದ್ದಾರೆ ಕಟ್ಟಿಕೊಡ್ತೇನೆ ಅಂತ. ಇಲ್ಲಿ ತನಕ ಕೊಡಲಿಲ್ಲ. ಈ ಹೋರಾಟವನ್ನು ನಾವು ನಿಲ್ಲಿಸುವುದಿಲ್ಲ. MLA ಅವರು ನಮಗೆ ಹೇಳಬೇಕು, ಕಟ್ಟಿಕೊಡ್ತೇವೆ, ಆದಷ್ಟು ಬೇಗ ನಾವು ಹೋಗ್ತೇವೆ ಅಂತ. ಅಲ್ಲಿ ತನಕ ನಾವು ಎದ್ದೇಳುವುದಿಲ್ಲ. ಕ್ಲಾಸ್ ರೂಮ್ ಒಂದು ಸೈಡ್ ಹಾಳಾಗಿದೆ, ನಮಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಒಂದು ಸೈಡ್ ಬಿಸಿಲು, ಒಂದು ಸೈಡ್ ಆಸ್ಪತ್ರೆಯಿಂದ ಡಯಾಲಿಸಿಸ್ ಸ್ಮೆಲ್ ಬರ್ತಿದೆ ಸರ್. ಆದರೂ ನಾವು ಕೂತ್ಕೊಂಡಿದ್ದೇವೆ. ಇನ್ನಾದರೂ ನಮಗೆ ಕಟ್ಟಿಕೊಡ್ಬೇಕು ಸರ್. ಆದಷ್ಟು ಬೇಗ ನಾವು ಹೋಗಬೇಕು. ಕಟ್ಟಿಕೊಡ್ಲಿಲ್ಲ ಸರ್. ಈಗ ಡಯಾಲಿಸಿಸ್ ನಮಗೆ ಸ್ಮೆಲ್ ಬರ್ತದೆ, ಆದರೂ ನಾವು ತಡೆಗಟ್ಟಿ ನಿಂತಿದ್ದೇವೆ ಸರ್. ಇನ್ನು ನಮ್ಮ ಕಾಲೇಜಿನ ಅರ್ಧ ಭಾಗವನ್ನು ತೆಗೆದು ಸರ್ ನಮಗೆ ಅಲ್ಲಿ ಧೂಳಿಂದ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಸರ್. ಅದಕ್ಕಾಗಿ ನಾವು ಹೋರಾಟ ಮಾಡ್ತೀವಿ. ಮನವಿ ಎಲ್ಲ ಕೊಟ್ಟಿದ್ದೇವೆ ಸರ್. ಎಷ್ಟು ಸಮಯ ಆಯಿತು ಮನವಿ ಕೊಟ್ಟು ನೀವು? ಮೊನ್ನೆ ತನಕ ಮನವಿ ಕೊಡ್ತಾ ಇದ್ವಿ ಸರ್. ವರ್ಷಗಟ್ಟಲೆ ಆಯಿತು ಸರ್. ಈಗ ಕ್ಲಾಸ್ ರೂಮ್ ಬೇಕಾದಷ್ಟು ಉಂಟು ಅಲ್ಲಿ? ಇದ್ದ ಕ್ಲಾಸ್ ತೆಗೆದಿದ್ದಾರೆ. ಒಂದು 40 ಒಂದು ಕ್ಲಾಸನ್ನು ಮಾಡ್ತಿದ್ದಾರೆ ಸರ್. ಇಲ್ಲದ್ರೆ 70 ನಮಗೆ ಈಗ ಮಾಡ್ತಿರೋದು. ಈಗ 140 ಕ್ಲಾಸ್ ಕೇಳಲಿಕ್ಕೂ ಆಗುದಿಲ್ಲ ಸರ್. ಆಚೆಯಿಂದ ಡಯಾಲಿಸಿಸ್ ಎಲ್ಲ ಮಾಸ್ಕ್ ಹಾಕಿ ನಾವು ಬೀಸಿಕೊಂಡಿದ್ದೇವೆ. ಒಂದು ಕ್ಲಾಸ್ ರಿಓಪನ್ ಅದು ನಿನ್ನೆ ಅಲ್ಲ 10ಕ್ಕೆ 10ರ ನಂತರ ನೀವು ಏನು ಮಾಡಿದ್ದೀರಿ ಮತ್ತೆ ಈಗ? ಸರ್, ಅದ ನಂತರ ನಮ್ಮ ಈಚೆ ಕ್ಲಾಸಿನವರು ಫೈನಲ್ ಇಯರ್ಸ್ನವರು ಇಂಟರ್ನ್ಶಿಪ್ ಹೋಗ್ತಿದ್ದಾರೆ ಸರ್. ಅದಕ್ಕೆ ಈಚೆ ಉಳಿದವರು ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಅವರಿಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತೇಳಿ ಇವತ್ತು ನಾವು ಹೋರಾಟ ಮಾಡ್ತಿದ್ದೇವೆ. ಮುನ್ಸಿಪಾಲಿಟಿಗೆ ಮನವಿ ಕೊಡ್ತಾ? ಜನಪ್ರತಿನಿಧಿಗಳಿಗೆ ಮನವಿ ಕೊಟ್ಟಿದ್ದೀರಾ? ಆಗಿದೆ ಸರ್. ಫುಲ್ ಹಾನಿ ಹಾಕಿದ್ದಾರೆ, ಕೆಳಗೆಲ್ಲ ಹಾನಿ ಉಂಟು. ಮತ್ತು ಹೊಯ್ಗೆ ಸಿಮೆಂಟ್ ಎಲ್ಲ ಹಾಗೆ ಇಟ್ಟಿದ್ದಾರೆ ಸರ್. ನಮ್ಮ ಕಾಲೇಜ್ ಆಯುಕ್ತರಿಗೆ ಸಮಸ್ಯೆ, ನೀರಿನ ಸಮಸ್ಯೆ ಅಲ್ಲ, ಕಾಲೇಜ್ ಶಿಕ್ಷಣ ಆಯುಕ್ತರು ಇದಕ್ಕೆ ಜವಾಬ್ದಾರಿ. ವ್ಯವಸ್ಥೆಯನ್ನು ಮಾಡಬೇಕು. ಕಾಲೇಜು ಶಿಕ್ಷಣ ಸಚಿವರು, ಉನ್ನತ ಶಿಕ್ಷಣ ಸಚಿವರಿದ್ದಾರೆ, ಅವರು ಕೂಡ ಇದರ ಬಗ್ಗೆ ಗಮನ ಕೊಡಬೇಕು. ಈಗಾಗಲೇ ನಾನಿರುವಾಗಲೇ ಈ ಪೇಟೆಯ ಮಧ್ಯದಲ್ಲಿ ಒಂದು ಮಹಿಳಾ ಕಾಲೇಜ್ ಇರಬೇಕು ಅಂತೇಳಿ ಬನ್ನೂರಿನಲ್ಲಿ ಜಾಗ ರಿಸರ್ವೇಷನ್ ಆಗಿತ್ತು. ಅದನ್ನು ಕ್ಯಾನ್ಸಲ್ ಮಾಡಿ ನಾವು ಗೊಳುವಾರಿನ ಪ್ರಾಥಮಿಕ ಶಾಲೆಯ ವಠಾರದಲ್ಲಿ ಅದಕ್ಕೆ ಜಾಗವನ್ನು ಮಾಡಿ ಶಿಲಾನ್ಯಾಸವನ್ನು ಮಾಡಿದ್ದೆವು. ಸುಮಾರು 5 ಕೋಟಿ ರೂಪಾಯಿಯ ಅನುದಾನದಲ್ಲಿ ಆಗ 3 ವರ್ಷದ ಹಿಂದೆ ಶಿಲಾನ್ಯಾಸ ಆಗಿ ಕಟ್ಟಡ ಆರಂಭ ಮಾಡಿದರು. ಆದರೆ ಕಟ್ಟಡ ಕುಟ್ಟುತ್ತಾ ಇದೆ. ಕಾರಣ ಅಂದರೆ ಗುತ್ತಿಗೆದಾರರು ಹೇಳ್ತಾರೆ ನಮಗೆ ದುಡ್ಡು ಬರ್ತಾ ಇಲ್ಲ ಅಂತೇಳಿ, ದುಡ್ಡು ಪೇಮೆಂಟ್ ಆಗ್ತಾ ಇಲ್ಲ ಅಂತೇಳಿ ಗುತ್ತಿಗೆದಾರರದ್ದು ಸಮಸ್ಯೆ. ಆ ಗುತ್ತಿಗೆದಾರರು ಅದನ್ನು ಶೀಘ್ರವಾಗಿ ಮಾಡಿದರೆ ನಿಮಗೆಲ್ಲ ಅಲ್ಲಿ ಬೇಕಾದಷ್ಟು ಕ್ಲಾಸ್ ರೂಮ್ಗಳು ಲಭ್ಯ ಆಗ್ತದೆ. ನಾವು 1 ವರ್ಷದಲ್ಲಿ ಅದನ್ನು ಮಾಡಬೇಕು ಅಂತೇಳಿ ಆಗ ಯೋಚನೆ ಮಾಡಿದ್ದೆವು. 1 ವರ್ಷದಲ್ಲಿ ಆ ಕಟ್ಟಡವನ್ನು ಮುಗಿಸಬೇಕು. ಯಾಕಂದರೆ 5 ಕೋಟಿ ದುಡ್ಡು ಬಂದು 4 ವರ್ಷ ಆಯಿತು. ಈಗ 5ನೇ ವರ್ಷ ಆ ದುಡ್ಡು ಬಂದು ಬೇಕಾದಷ್ಟು ಕ್ಲಾಸ್ ರೂಮ್ಗಳನ್ನು ಅಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ, ಬೇಕಾದಷ್ಟು ಸ್ಥಳಾವಕಾಶವನ್ನು ಕೊಟ್ಟಿದೆ. ಇವತ್ತು ಸರ್ಕಾರದ ಒಂದಷ್ಟು ನಿರ್ಲಕ್ಷ್ಯ, ಇವತ್ತು ಉನ್ನತ ಶಿಕ್ಷಣ ಇಲಾಖೆ ಇದನ್ನು ಗಮನ ಕೊಡದ ಕಾರಣ ಇದು ಈ ರೀತಿಯಾಗಿ ಆಗಿದೆ. ನನಗೆ ಮೊನ್ನೆ ಆಸ್ಪತ್ರೆಯಿಂದ ಬಂದ ಮಾಹಿತಿ ಪ್ರಕಾರ
ಆಸ್ಪತ್ರೆಯವರಿಗೆ ಈ ಕಟ್ಟಡಗಳು ಬೇಕು ಅಂತೇಳಿ ಅವರು ಕೂಡ ಒತ್ತಡ ಹಾಕಿದ್ದಾರೆ ಅಂತೇಳಿ ನನಗೆ ಮಾಹಿತಿಯನ್ನು ಬಂತು. ಅಲ್ಲಿ ಡಯಾಲಿಸಿಸ್ ಹತ್ತಿರ ಬೇರೆ ಬೇರೆ ವ್ಯವಸ್ಥೆಗಳನ್ನು ಅಳವಡಿಸಲಿಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಜಾಗದ ಕೊರತೆ ಇದೆ. ಅದಕ್ಕೆ ಪೂರ್ತಿ ಈ ಒಂದು ತಾಲೂಕು ಆಫೀಸ್ ಕಟ್ಟಡ ನಮಗೆ ಬೇಕು ಅಂತೇಳಿ ಟ್ರಾನ್ಸ್ಪಾಲ್ರಿಗೆ ಅವರು ನೋಟಿಸ್ ಮಾಡಿದ್ದಾರೆ, ಅಲ್ಲ ಮೌಖಿಕ ತಿಳಿಸಿದ್ದಾರೆ ಅಂತೇಳಿ ನನಗೆ ಗೊತ್ತಿಲ್ಲ. ಎಲ್ಲ ಮಾಹಿತಿ ನನಗೆ ಬಂತು. ಸರ್, ಈಗ ವಿದ್ಯಾರ್ಥಿಗಳು ಹೇಳುವ ಪ್ರಕಾರ ಆ ಬಿಲ್ಡಿಂಗನ್ನು ಕಾಮಗಾರಿ ಆರಂಭವಾಗಿ ಈಗ 3 ತಿಂಗಳು ನಿಲ್ಲಿಸಿದ್ದಾರೆ. ಅದರ ಧೂಳು ಈಚೆ ಬರ್ತಾ ಇದೆ. ಕಾಮಗಾರಿಯನ್ನು ಶೀಘ್ರ ಮುಗಿಸಿದ್ರು ಕೂಡ ನಮಗೆ ಅನುಕೂಲ ಆಗ್ತಿತ್ತು ಅನ್ನೋದು ಅವರದೊಂದು ಬೇಡಿಕೆ. ಅಲ್ಲ, ಅದೇ ಆಸ್ಪತ್ರೆ ಆರೋಗ್ಯ ಇಲಾಖೆಗೆ ಸಂಬಂಧ ಕಾಮಗಾರಿ ಅವರಿಗೆ ಸ್ಥಳಾವಕಾಶ ಇಲ್ಲದೇ ಇರುವುದರಿಂದ ಅವರು ಹೊಸ ಕಾಮಗಾರಿಯನ್ನು ತಗೊಂಡು ಮಾಡುವಂಥದ್ದು. ಅಲ್ಲಿ ದುಡ್ಡು ಉಂಟಾ ಇಲ್ಲೋ ಅದನ್ನು ಗೊತ್ತಿಲ್ಲ, ಯಾಕೆ ನಿಲ್ಲಿಸ್ಯಾರ ಅಂತ ಗೊತ್ತಿಲ್ಲ. ಮತ್ತು ಈ ಕಟ್ಟಡ ಪೂರ್ತಿ ಈಗ ಆಸ್ಪತ್ರೆಗೆ ಸೇರಿದೆ. ಏನು ಮಹಿಳಾ ಕಾಲೇಜ್ ಇದೆ ಇದು ಪೂರ್ತಿ ಈಗ ಆಸ್ಪತ್ರೆಗೆ ಸೇರಿದೆ. ತಕ್ಷಣಕ್ಕೆ ಕಟ್ಟಡ ಆಗಿದ್ದರೆ ಇದು ಯಾವುದು ಸಮಸ್ಯೆ ಇರಲಿಲ್ಲ. ಈಗ ಸಮಸ್ಯೆ ಆಗದೆ ಇದು ಸಮಸ್ಯೆ ಆಗುವಂಥದ್ದು ಕಟ್ಟಡ ಆಗದೆ. ಕಟ್ಟಡವನ್ನು ಶೀಘ್ರ ಮಾಡಬೇಕು ಇವರಿಗೆ. ಯಾಕಂದರೆ ಇಲ್ಲೆಲ್ಲ ಮೆಜಾರಿಟಿಗೆ ಬಂದಂಥ ನಮ್ಮ ಹೆಣ್ಮಕ್ಳು ಇರುವಂಥದ್ದು, ಸಣ್ಣ ಹೆಣ್ಮಕ್ಳಲ್ಲ. ಅವರಿಗೆ ಮೂಲಭೂತ ಸೌಲಭ್ಯಗಳು ಬೇಕು. ಅಲ್ಲಿ ಒಳ್ಳೆಯ ವಾಶ್ರೂಮ್ಗಳು ಬೇಕು, ಅವರಿಗೆ ರೆಸ್ಟ್ ರೂಮ್ಗಳು ಬೇಕು, ಒಳ್ಳೆಯ ಕ್ಲಾಸ್ ಕೊಠಡಿಗಳು ಬೇಕು. ಎಲ್ಲವೂ ಬಹುಶಃ ಇಲ್ಲಿ ಇಲ್ಲದೆ ಅಲ್ಲಿಗೆ ಅದನ್ನು ನಾವು ವರ್ಗಾವಣೆ ಮಾಡಿದರೆ ಅಲ್ಲಿ ಆ ವ್ಯವಸ್ಥೆಯನ್ನು ನಾವು ಮಾಡ್ಬೋದು. ಇಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳು ಕೂಡ ಇಲ್ಲ. ಅದಕ್ಕೆ ಬೇಕಾಗಿ ನಾವು ಇದು ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿದ್ದು. ಇವತ್ತು 5 ವರ್ಷದಿಂದ ಬಹುಶಃ ಈ ಸರ್ಕಾರದ ಅವ್ಯವಸ್ಥೆಯಿಂದ ಇದೆಲ್ಲ ಆಗಿದೆ. ಸರ್ಕಾರ ಇದನ್ನು ತಕ್ಷಣಕ್ಕೆ ಈ ಕಟ್ಟಡವನ್ನು ಕಂಪ್ಲೀಟ್ ಮಾಡಿ ಇವರಿಗೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು. ಅದಕ್ಕೆ ಬೇಕಾಗಿ ನಾವು ನಿಮ್ಮ ಜೊತೆ ಇದ್ದೇವೆ. ಯಾಕಂದರೆ ನಾವಿರುವಾಗ ನಿಮಗೆ ಮೂಲಭೂತ ಸೌಲಭ್ಯವನ್ನು ಕೊಡಬೇಕು ಅಂತೇಳಿ ಆ ವ್ಯವಸ್ಥೆಯನ್ನು ಮಾಡಿದ್ವಿ, ಸರಿಯಲ್ಲ? ತಕ್ಷಣಕ್ಕೆ ಇಲ್ಲಿಂದ 1 ವರ್ಷದಲ್ಲಿ ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ನಾವು ಹೇಳಿ 3 ವರ್ಷ ಆಯಿತು. 3 ವರ್ಷದಲ್ಲಿ ಕಟ್ಟಡ ಮಾಡಲಿಕ್ಕೆ ಆಗಲಿಲ್ಲ ಇವರಿಗೆ ಇನ್ನೂ ಕೂಡ. ಅದಕ್ಕೆ ಬೇಕಾಗಿ ನಾವು ಸರ್ಕಾರಕ್ಕೆ ನಾವು ಕೂಡ ಒತ್ತಡವನ್ನು ಮಾಡ್ತಾ ಇದ್ದೇವೆ. ನಾನು ಸಾರ್ವಜನಿಕ ನಿಮ್ಮ ಶಿಕ್ಷಣ ಆಯುಕ್ತರಿಗೆ ನಾನೀಗ ಮಾತಾಡ್ತೇನೆ ಇದ್ರ ಬಗ್ಗೆ, ನಾನು ಕೂಡ ಗಮನಕ್ಕೆ ತರ್ತೇವೆ. ನಮ್ಮ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಅಸಿಸ್ಟೆಂಟ್ ಕಮಿಷನರಿಗೂ ನಾವು ಅದನ್ನು ಹೇಳ್ತೇವೆ. ಈಗೀಗ ಆಗಿದೆ, ನಮ್ಮ ತಕ್ಷಣಕ್ಕೆ ನೀವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು. ಅಲ್ಲಿ ಆಸ್ಪತ್ರೆಯವರ ಜೊತೆ ಮಾತುಕತೆ ಮಾಡಿ ಅಲ್ಲಿ ಧೂಳು ಬರದಾಗಿ ಆ ಕಟ್ಟಡವನ್ನು ತಕ್ಷಣ ಮುಂದುವರಿಸಿದರೆ ಒಂದು ತಾತ್ಕಾಲಕ್ಕೆ ಅಲ್ಲಿ ಒಂದು ಮಕ್ಕಳಿಗೆ ವ್ಯವಸ್ಥೆಯನ್ನು ಮಾಡಿದಾಗೆ ಆಗ್ತದೆ. ಅದರ ಜೊತೆಯಲ್ಲಿ ಆ ಸೀಟು ಇವತ್ತು ಟೆಂಪರೇಚರ್ ಜಾಸ್ತಿ ಆದಾಗ ಅಲ್ಲಿ ಪಾಠ ಕೇಳಲಿಕ್ಕೆ ಆಗೋದಿಲ್ಲ, ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೇನಾದರೂ ಸೀಟಿನ ಮೇಲೆ ಏನಾದರೂ ಬೇರೆ ಹೊದಿಕೆಯನ್ನು ಹಾಕಿ ಒಮ್ಮೆಗೆ ಆ ಒಂದು ಕೊಠಡಿಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ನಾವು ಈಗ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ನಾನು ಮಾತಾಡ್ತೇನೆ. ಇದು ಶಾಲಾ ಅವಧಿಯಲ್ಲಿ, ಕಾಲೇಜು ಅವಧಿಯಲ್ಲಿ ಕೆಲಸ ಮಾಡೋದಕ್ಕಿಂತಲೂ ರಾತ್ರಿಯ ಕಾಮಗಾರಿಯನ್ನು ಮುಗಿಸೋದು ಸೂಕ್ತ ಅಂತ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ. ಅಲ್ಲ, ಮೊನ್ನೆ ಇವರಿಗೆ ಅವಕಾಶ ಇತ್ತು, ಮೊನ್ನೆ ರಜೆ ಇತ್ತು, ಮಧ್ಯಾವಧಿ ಅಲ್ಲ ಪರೀಕ್ಷೆ ಮುಗಿದು ರಜೆಯನ್ನು ಕೊಟ್ಟಿದ್ದರು. ಆ ರಜೆಯಲ್ಲಿ ಇದನ್ನೆಲ್ಲ ಮಾಡ್ಬೋದಿತ್ತು. ಬಹುಶಃ ಇಲ್ಲಿಯ ಕಾಲೇಜು ಆಡಳಿತ ಮಂಡಳಿ ಕೂಡ ನಿರ್ಲಕ್ಷ್ಯವನ್ನು ವಹಿಸಿದೆ. ಇಲ್ಲಿಯ ಜನಪ್ರತಿನಿಧಿಗಳು ಕೂಡ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಇದರ ಪರಿಣಾಮ ಇವತ್ತು ಮಕ್ಕಳು, ಅದು ಕೂಡ ಹೆಣ್ಮಕ್ಕಳು ಈ ಬೀದಿಗೆ ಇಳಿದು ಈ ರಸ್ತೆಯಲ್ಲಿ ಕೂತುಕೊಳ್ಳುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಬಹುಶಃ ಪ್ರಥಮ ಬಾರಿಗೆ ಪುತ್ತೂರಿನಲ್ಲಿ ಇದು ನಡೀತಾ ಇದೆ. ಹೆಣ್ಮಕ್ಕಳು ಈ ರಾಜರಸ್ತೆಯಲ್ಲಿ ಕೂತು ಬಹುಶಃ ಆ ಪ್ರತಿಭಟಿಸುವಂಥದ್ದು ಬಹುಶಃ ನಮಗೆಲ್ಲ ಒಂದು ನಾಚಿಕೆಗೇಡಿನ ಸಂಗತಿ. ಆ ಹೆಣ್ಮಕ್ಕಳು ರಸ್ತೆಗೆ ಇಳಿದಿದ್ದಾರೆ ಅಂತಾದರೆ ಇವತ್ತು ಈ ಸರ್ಕಾರದ ಪರಿಸ್ಥಿತಿ ಹೇಗಾಗಿದೆ ಅಂತೇಳಿ ನಾವು ಯೋಚನೆ ಮಾಡಬೇಕು. ಪ್ರಥಮ ಬಾರಿಗೆ ಇದು ಪುತ್ತೂರಿನ ಇತಿಹಾಸದಲ್ಲಿ. ಬಹುಶಃ ನಾನು ಹೆಣ್ಮಕ್ಕಳು ನೀವು ರಸ್ತೆಗಿಳಿಯೋದನ್ನು ನಾನು ನೋಡಲಿಲ್ಲ. ಗಂಡು ಮಕ್ಕಳು ರಸ್ತೆಗಿಳಿದು ಹೋರಾಟ ಮಾಡುವಂಥದ್ದು ನೋಡಿದ್ದೇವೆ, ಬೇರೆ ಬೇರೆ ಕಾರಣಕ್ಕೆ. ನಮಗೆ ಕೊಠಡಿ ಇಲ್ಲ, ನಮಗೆ ಅಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ ಅಂತೇಳಿ ಇಷ್ಟು ತನಕ ಯಾರು ರಸ್ತೆಗಿಳಿದು ಹೋರಾಟ ಮಾಡಲಿಲ್ಲ. ಆದರೆ ನೀವು ಇವತ್ತು ಮಾಡಿದ್ದೀರಿ. ಬಹುಶಃ ನಿಮ್ಮ ಆ ಬೇಡಿಕೆಗಳು ನೈಜವಾದಂಥ ಬೇಡಿಕೆ, ಅದರಲ್ಲಿ ಏನು ತಪ್ಪಿಲ್ಲ. ನಿಮ್ಮ ಬೇಡಿಕೆಗಳು ನೈಜವಾದಂಥ ಬೇಡಿಕೆಗಳು. ಸರ್ಕಾರದ ಆ ಲೋಪದಿಂದಾಗಿ, ಸರ್ಕಾರ ಇವತ್ತು ನಿರ್ಲಕ್ಷ್ಯ ವಹಿಸಿದ್ದರಿಂದ ಬಹುಶಃ ನೀವು ಈ ಒಂದು ಹೋರಾಟಕ್ಕೆ ಇಳಿಯುವಂಥ ಅನಿವಾರ್ಯತೆ ಬಂದಿದೆ. ಬಹುಶಃ ನಾನು ಒಬ್ಬ ಮಾಜಿ ಶಾಸಕನಾಗಿ ನಮ್ಮಿಂದ ಏನು ಮಾಡಬೇಕೋ ಅದನ್ನೆಲ್ಲವನ್ನು ಈಗಲೇ ನಾನು ಫೋನ್ ಮಾಡಿ ಅದನ್ನು ಮಾತಾಡಿಸುವಂಥ ಕೆಲಸವನ್ನು ನಾವು ನಮ್ಮ ಕಡೆಯಿಂದ ಮಾಡ್ತೇವೆ. ನೀವು ನಿಮ್ಮ ಹೋರಾಟವನ್ನು ಮುಂದುವರಿಸುವಂಥದ್ದು ಸೂಕ್ತ. ನೀವು ಹೋರಾಟ ಮಾಡದೇ ಇದ್ದರೆ ಖಂಡಿತ ಸರ್ಕಾರ ಎಚ್ಚೆತ್ತುಕೊಳ್ಳೋದಿಲ್ಲ. ದಪ್ಪ ಚರ್ಮದ ಸರ್ಕಾರಕ್ಕೆ ಬಹುಶಃ ಹೋರಾಟ ಅನಿವಾರ್ಯ ಅಂತ ನಾನು ಕೂಡ ಭಾವಿಸ್ತಾ ಇದ್ದೇನೆ. ಆದರೆ
ಇವತ್ತು ತಮಗೆ ಸರಿಯಾದಂಥ ಕೊಠಡಿಗಳಿಲ್ಲ. ಇರುವಂಥ ಕೊಠಡಿಗಳಲ್ಲಿ ಧೂಳು ತುಂಬಿದೆ, ಅಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ಲ ಅಂತೇಳಿ ಇವತ್ತು ಸಾರ್ವಜನಿಕ ರಸ್ತೆಯಲ್ಲಿ ಕೂತು ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಕಂಡುಕೊಂಡ ಹಾಗೆ ಬಹುಶಃ ಪ್ರಥಮ ಬಾರಿಗೆ ಒಂದು ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರು ತಮ್ಮ ಹಕ್ಕಿಗೋಸ್ಕರ, ತಮ್ಮ ಸೌಲಭ್ಯಕ್ಕೋಸ್ಕರ ಈ ರಸ್ತೆಯಲ್ಲಿ ಕೂತು ಪ್ರತಿಭಟನೆ ಮಾಡುವಂಥದ್ದು ಬಹುಶಃ ಪುತ್ತೂರಿನ ನಾಗರಿಕರಿಗೆ ಒಂದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಲ್ಲಿಯ ಜನಪ್ರತಿನಿಧಿಗಳು, ಇವತ್ತಿನ ಕರ್ನಾಟಕ ಸರ್ಕಾರ ಆ ಬೇಜವಾಬ್ದಾರಿ ವರ್ತನೆಯನ್ನು ಮಾಡಿದ ಪರಿಣಾಮ, ಇವತ್ತು ಈ ಮಕ್ಕಳ ಬಗ್ಗೆ ಗಮನ ಕೊಡದ ಪರಿಣಾಮ, ಈ ಮಕ್ಕಳು ಇವತ್ತು ಬೀದಿಗಳಿಗೆ ಹೋರಾಟ ಮಾಡುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಕಳೆದ 3 ವರ್ಷದ ಹಿಂದೆ ನಾನು ಶಾಸಕನಾಗಿರಬೇಕಿದ್ರೆ ಈ ಒಂದು ಕಾಲೇಜಿಗೆ ಬಳುವಾರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜಾಗವನ್ನು ಕಾಯ್ದಿರಿಸಿ ಕಾಲೇಜು ಹೆಸರಲ್ಲಿ RPCಯನ್ನು ಪಹಣಿಯನ್ನು ಮಾಡಿ ಅಲ್ಲಿ 5 ಕೋಟಿಯ ಕಾಮಗಾರಿಗೆ ಶಿಲಾನ್ಯಾಸವನ್ನು ಮಾಡಿ 3 ವರ್ಷ ಕಳೆಯಿತು. ಆ 3 ವರ್ಷದಲ್ಲಿ ಒಂದು ಕಾಮಗಾರಿಯನ್ನು ಈ ಸರ್ಕಾರಕ್ಕೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತಾದರೆ ಈ ಸರ್ಕಾರ ಯಾವ ರೀತಿಯಾಗಿ ಈ ಮಕ್ಕಳ ಹಿತವನ್ನು ಕಾಪಾಡ್ತದೆ ಅಂತ ಹೇಳಲಿಕ್ಕೆ ಬಹುಶಃ ಈ ಮಕ್ಕಳ ಪ್ರತಿಭಟನೆಯ ಒಂದು ಸಾಕ್ಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಪುತ್ತೂರು ತಾಲೂಕಲ್ಲಿರುವಂಥ ಸರ್ಕಾರಿ ಕಾಲೇಜುಗಳಲ್ಲಿ ಮಹಿಳಾ ಕಾಲೇಜು ಏಕೈಕ ಕಾಲೇಜಾಗಿ ಇವತ್ತು ಒಳ್ಳೆಯ ಫಲಿತಾಂಶವನ್ನು ಕೊಡ್ತಾ ಇದೆ. ತಾಲೂಕಿನ ನಮ್ಮ ಪಕ್ಕದ ಕಾಸರಗೋಡಿನಿಂದಲೂ ಒಂದಷ್ಟು ಮಕ್ಕಳು ಇಲ್ಲಿಗೆ ಬರ್ತಾರೆ. ಬಹಳಷ್ಟು ಹೆಣ್ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆಯುವಂಥ ಈ ಒಂದು ಕಾಲೇಜಲ್ಲಿ ಇವತ್ತು ಅಲ್ಲಿಯ ಪಕ್ಕದ ನಮ್ಮ ಸರ್ಕಾರಿ ಆಸ್ಪತ್ರೆಯ ಕಾಮಗಾರಿಗಳು ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮಕ್ಕಳ ಪಾಠ ಪ್ರವಚನಗಳಿಗೆ ಇವತ್ತು ಸಮಸ್ಯೆ ಆಗ್ತದೆ. ಅಲ್ಲಿ ಮಕ್ಕಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತದೆ. ಕ್ಲಾಸ್ ರೂಮ್ಗಳ ಕೊರತೆ ಇದೆ. ಈ ಎಲ್ಲವನ್ನು ಕಾಲೇಜು ಅಭಿವೃದ್ಧಿ ಸಮಿತಿಯ ಗಮನಕ್ಕೆ ನಾವು ತಂದಿದ್ದೇವೆ ಅಂತೇಳಿ ಪ್ರಾಚಾರ್ಯರು ಹೇಳ್ತಾರೆ. ಅದೇ ರೀತಿಯಲ್ಲಿ ಪ್ರಾಚಾರ್ಯರು ಉಲ್ಲೇಖ ಮಾಡ್ತಾರೆ, ನಾನು ಕಾಲೇಜು ಶಿಕ್ಷಣ ಆಯುಕ್ತರಿಗೂ ಬರೆದಿದ್ದೇನೆ, ಎಲ್ಲರ ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ದೇನೆ ಅಂತೇಳುವ ಮಾತನ್ನು ಹೇಳ್ತಾರೆ. ಇದೆಲ್ಲವೂ ಬಹುಶಃ ಈಗ ಮಕ್ಕಳು ರಸ್ತೆಯಲ್ಲಿ ಕೂತಾಗ ನನಗಂತ ಇದು ಅರಣ್ಯ ರೋದನ ಆಗಿದೆ ಅಂತೇಳಿ ಇದು ಗಮನ ಕೊಡದೆ, ಪ್ರಾಚಾರ್ಯರ ಆ ಒಂದು ಮಾತಿಗೂ ಗಮನ ಕೊಡದೆ ಇಲ್ಲಿಯ CDC ಇದರ ಬಗ್ಗೆ ಬೇಜವಾಬ್ದಾರಿಯನ್ನು ವರ್ತನೆ ಮಾಡಿದ ಕಾರಣ ಇವತ್ತು ಹೆಣ್ಮಕ್ಕಳು ಇವತ್ತು ರಸ್ತೆಗಿಳಿದಿದ್ದಾರೆ. ಇವತ್ತು ಮಕ್ಕಳು ರಸ್ತೆಗಿಳಿಯುವಂಥ ಆ ಒಂದು ಸಂದರ್ಭದಲ್ಲಿ CDC ಎಚ್ಚೆತ್ತುಕೊಳ್ಬೇಕು. CDC ಅಧ್ಯಕ್ಷರೇ ಶಾಸಕರು. ಇವತ್ತು ಪಕ್ಕದಲ್ಲಿ ಶಾಸಕರ ಕಚೇರಿ ಇತ್ತು, ಅವರ ಗಮನಕ್ಕೆ ಬಂದರು. ಬಹುಶಃ ಮಕ್ಕಳನ್ನು ಈ ಬೀದಿಯಲ್ಲಿ ಕೂತುಗೊಳಿಸಿ ಹೋರಾಟ ಮಾಡುವಂಥದ್ದು ಇವತ್ತು ನಾಗರಿಕ ಸಮಾಜದ ಒಂದು ಲಕ್ಷಣ ಅಲ್ಲ ಅಂತ ಹೇಳಿಕ್ಕೆ ನಾನು ಹೇಳ್ತಾ ಇದ್ದೇನೆ. ಅದು ಕೂಡ ಪ್ರಬುದ್ಧ ಹೆಣ್ಮಕ್ಕಳು ಇವತ್ತು ರಸ್ತೆಯಲ್ಲಿ ಕೂತಿದ್ದಾರೆ ಅಂತಾದರೆ ಪುತ್ತೂರಿನ ಜನತೆ ಇವತ್ತು ಯಾವ ರೀತಿಯಾಗಿ ಇವತ್ತು ಇಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದ್ದಾರೆ, ಪುತ್ತೂರಿನ ಜನತೆಯ ಆ ಮಕ್ಕಳು ಯಾವ ರೀತಿಯ ಶಿಕ್ಷಣವನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾರೆ ಅಂತೇಳಿ ಇವತ್ತು ಇಡೀ ನಾಡಿಗೆ, ಇವತ್ತು ರಾಜ್ಯಕ್ಕೆ ಬಹುಶಃ ಒಂದು ಕೆಟ್ಟ ಸಂದೇಶವನ್ನು ಇವತ್ತು ಪುತ್ತೂರಿನಿಂದ ಇವತ್ತು ನಮ್ಮ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಕೊಡ್ತಾ ಇದೆ. ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ನಾವು ಮಕ್ಕಳ ಪರವಾಗಿ ನಾವು ಕೂಡ ಇದ್ದೇವೆ. ಮಕ್ಕಳಿಗೆ ನ್ಯಾಯ ದೊರಕುವ ತನಕ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಆ ನ್ಯಾಯಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ನಾವೆಲ್ಲ ಮಾಜಿ ಜನಪ್ರತಿನಿಧಿಗಳು ಕೂಡ ಮಕ್ಕಳ ಜೊತೆಯಲ್ಲಿ ನಿಂತು ಅವರಿಗೆ ನ್ಯಾಯ ದೊರಕಿಸಿಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಈ ಮೂಲಕ ನೀಡ್ತಾ ಇದ್ದೇವೆ. ತುಂಬಿದಂಥ ಕ್ಲಾಸ್ ರೂಮ್ಗಳನ್ನು ಶುಚಿಗೊಳಿಸಬೇಕು, ಅಲ್ಲಿಯ ಆಸ್ಪತ್ರೆಯ ಕಾಮಗಾರಿಯನ್ನು ನಿಲ್ಲಿಸಬೇಕು. ಅದೇ ರೀತಿಯಲ್ಲಿ ಇವತ್ತು ಬಿಸಿಲು ಏರ್ತಾ ಇರುವಂಥ ಸಂದರ್ಭ, ಟೆಂಪರೇಚರ್ ಜಾಸ್ತಿ ಆಗ್ತಿರುವಂಥ ಸಂದರ್ಭದಲ್ಲಿ ಆ ಮಾಡಿಗೆ ಏನಾದರೂ ಟೆಂಪರೇಚರ್ ತಡ್ಕೊಳ್ಳುವಂಥ ಸೋಗೆಯ ಯಾವುದೋ ಸೀಟನ್ನು ಬೇರೆ ಹಾಕಿ ಅಲ್ಲಿ ಮಕ್ಕಳಿಗೆ ಪಾಠ ಪ್ರವಚನಕ್ಕೆ ಅನುಕೂಲ ಆಗುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ತಕ್ಷಣಕ್ಕೆ. ಅದೇ ರೀತಿಯಲ್ಲಿ ಅಲ್ಲಿ ಅರ್ಧದಲ್ಲಿ ನಿಂತಿರುವಂಥ ಕಾಮಗಾರಿಯನ್ನು ತಕ್ಷಣ ಪೂರ್ತಿಗೊಳಿಸಿ ಅಲ್ಲಿ ಕೊಠಡಿಗಳಿಗೆ ಮತ್ತೆ ಈ ಕಾಲೇಜನ್ನು ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಶಾಸಕರು ನಿಮ್ಮ ಕಾಲೇಜ್ ಅಭ್ಯರ್ಥಿಗಳಿಗೆ ಯಾವುದೇ ವ್ಯವಸ್ಥೆ ಮಾಡಿದ್ರೆ ಈ ಜೊತೆ ನಾವು ಕೂಡ ಮಾರ್ಗದಲ್ಲಿ ಕೂತ್ಕೊಳ್ತೇವೆ, ಸರಿಯಲ್ಲ? ಧನ್ಯವಾದಗಳು. ಬಹುಶಃ ಸರ್ಕಾರಕ್ಕೆ ದಪ್ಪ ಚರ್ಮದ ಸರ್ಕಾರಕ್ಕೆ ಕೊಟ್ಟಾಗಬೇಕೆಂದರೆ ಬಹುಶಃ ಇದು ಅನಿವಾರ್ಯ.
MLA ಆಫೀಸ್ ಕಳೆದು ಪೋಸ್ಟಲ್ಲಿ ನೀವು ನೀವು ಗೊತ್ತಿಲ್ಲ ಇಲ್ಲಿ MLA ಆಫೀಸ್ ಕಳಿತಲ್ಲಿ ಹತ್ರ ಇದೆ ಅಂತ ನಾನು ಅಂಡರ್ಸ್ಟ್ಯಾಂಡ್ ಇವತ್ತು ಟೀಚರ್ ಪ್ರಿನ್ಸಿಪಲ್ ಆಫ್ ಸ್ಕೂಲ್ ಕಾಲೇಜ್ ನೀವು ಹೇಳಬೇಕೆ ಬೇಡ ನನಗೆ ನಾನು ಕೂಡ ಆನ್ಸರ್ ಫಾರ್ ಮೈ ಕ್ವಶನ್ಸ್. ಮಕ್ಕಳಿಗೆ ತೊಂದರೆ ಆಗ್ತಾ ಇದ್ರೆ ಯಾರು ಅಟೆಂಡ್ ಮಾಡಬೇಕು? ಪ್ರಿನ್ಸಿಪಾಲ್ ಅಟೆಂಡ್ ಮಾಡಬೇಕು. ನೀವು ನನಗೆ ಇನ್ಫಾರ್ಮ್ ಮಾಡಬೇಕಾ, ಸರ್ ಈ ಥರ ಆಗ್ತಾ ಇದೆ, ಅಲ್ಲಿ ಧೂಳು ಇದೆ, ಅವರಿಗೆ ತೊಂದರೆ ಆಗ್ತದೆ, ಅಲ್ಲಿ ಶಬ್ದ ಬರ್ತದೆ ಅಂತ ನೀವು ಇನ್ಫಾರ್ಮ್ ಮಾಡಬೇಕಾ ಬೇಡ? ಏನು ಈ ಥರ ಮಕ್ಕಳನ್ನು ಕೂಡಿಸಿ ನೀವು ಈ ಥರ ಬನ್ನಿ ಸೀಟಲ್ಲಿ ಕೂಡಿಸಿ ಇದು ಮಾಡುದಾ? ಅಲ್ಲಲ್ಲ, ನೀವು ಸೀಟಲ್ಲಿ ಕೂಡಿಸಲಿಲ್ಲ, ನೀವು ಅವ್ರಿಗೆ ಫೆಸಿಲಿಟಿ ಮಾಡಿಕೊಂಡು ಕೆಲಸ ಯಾರು? MLA ಪರ್ಮಿಷನ್ ಕೊಡೋದಲ್ಲ, ಶಾಲೆ ನೋಡಿ ನಾನು ಹೇಳ್ತೇನೆ, ಅಲ್ಲಿ ನಾವು ಏನು ಕೆಲಸ ಮಾಡ್ತೇವೆ ಮಕ್ಕಳು ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗಬೇಕು. ಅಲ್ಲಿ ಕೆಲಸ ಮಾಡ್ತಾ ಇರೋದು ನಿಮಗೆ ಧೂಳು ಬಂದರೆ ಸರಿ, ನಾನು ಒಪ್ತೀನಿ, ಖಂಡಿತ ಐಲ್ ಅಗ್ರಿ. ಧೂಳು ಬರಬಾರ್ದು, ಡಸ್ಟ್ ಬರಬಾರ್ದು, ತೊಂದರೆ ಆಗಬಾರ್ದು, ಕಲೀಲಿಕ್ಕೆ ತೊಂದರೆ ಆಗಬಾರ್ದು. ಇಲ್ಲೆಲ್ಲ ಈಗ ಭಾಷಣ ಮಾಡಿ ಹೋದ್ರಲ್ಲ, ನೀವು 7 ವರ್ಷದಿಂದ ಈ ಜೈಲಿನಲ್ಲಿ ಪಾಠ ಕೇಳ್ತಾ ಇದ್ರಿ, 12 ವರ್ಷದಿಂದ ಈ ಜೈಲಿನಲ್ಲಿ ಪಾಠ ಕೇಳ್ತಾ ಇದ್ರಿ. ನಾನು 7 ಕೋಟಿ ರೂಪಾಯಿ ತರಿಸಿ ನಿಮಗೆ ಅಲ್ಲಿ ಬಿಲ್ಡಿಂಗ್ ಕಟ್ತಾ ಇರೋದು. ಯಾವ ಮಗನೂ ಕೊಡಲಿಲ್ಲ. ದೂರದ್ದು ಭಾರಿ ಸುಲಭ. ಯಾರಾದರೂ 1 ರೂಪಾಯಿ ಕೊಟ್ಟಿದ್ದಾನ? ಇವರು MLA ಆಗಲಿಲ್ವ ಹಿಂದೆ? ಇವರು ದುಡ್ಡು ಕೊಟ್ಟಿದ್ದಾರೆ ಇದಕ್ಕೆ. ನಾವೇನು ಅಲ್ಲಿ ಅವ್ರು ನಿಮಗೆ ಡಿಸ್ಟರ್ಬ್ ಮಾಡಬೇಕು, ನಿಮಗೆ ತೊಂದರೆ ಮಾಡಬೇಕು ಅಂತೆಲ್ಲ. ಈ ಪ್ರಿನ್ಸಿಪಾಲ್ರು ನನಗೆ ಒಂದು ದಿವಸನೂ ಬಂದು ಹೇಳಿಲ್ಲ ಅಲ್ಲಿ ಡಸ್ಟ್ ಇದೆ, ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ನಾನು ಅದನ್ನು ನಿಲ್ಲಿಸಿ ನಿಮಗೆ ಬೇರೆ ಕೆಲಸವನ್ನು ಅವನ ರಾತ್ರಿಯನ್ನು ಕೆಲಸ ಮಾಡಿಸ್ತಾ ಇದ್ದೆ. ಆನಂತರ ಕಾಂಟ್ರಾಕ್ಟ್ರು ಹೇಳಿದ್ರಂತೆ ನಿಮಗೆ 1 ತಿಂಗಳು ರಜೆ ಇತ್ತಾ? ರಜೆ ಇತ್ತು. ಆ 1 ತಿಂಗಳಲ್ಲಿ ಮಾಡ್ತೇನೆ, ನಿಮಗೆ ಕಾಲೇಜ್ ಸ್ಟಾರ್ಟ್ ಆಗೋ 20 ದಿವಸ ಸಾಕಿತ್ತು ಅದು ಮಾಡಲಿಕ್ಕೆ. ಆ 20 ದಿವಸ ಆದ ಕೂಡಲೇ ನಾನು ಕ್ಲೀನ್ ಮಾಡಿ ಕೊಡ್ತೇನೆ, ಅವ್ರು ಬಂದರೆ ಕ್ಲೀನ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೆ. ನೋಡಿ ಮಕ್ಕಳೇ, ನೀವು ಅರ್ಥ ಮಾಡ್ಕೊಳ್ಬೇಕು, ನಾವು ಅದು ಯಾರಿಗೆ ಮಾಡೋದು? ಆಟ ಆಡಲಿಕ್ಕೆಲ್ಲ. ಎಷ್ಟೋ ಜನ 32 ಜನ ಸಾಯ್ತೇನೆ ಅಂತ ಕಾಯ್ತಾ ಇದ್ದಾರೆ ಡಯಾಲಿಸಿಸ್ಗಾಗಿ. ಅವರು ಬಡವರು, 1 ರೂಪಾಯಿ ದುಡ್ಡಿಲ್ಲ ಅವರ ಕೈಯಲ್ಲಿ. 32 ಜನ ಡಯಾಲಿಸಿಸ್ ಅಂತ ಅವರಿಗೆ ಏನು ಡಯಾಲಿಸಿಸ್ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ. ಇವೆಲ್ಲ ಇವರು ಎಜುಕೇಟೆಡ್, ಯು ನೋ ವೆರಿ ವೆಲ್. ನೀವು ಹಾಗಿದ್ರೆ ನನ್ನ ಹತ್ರ ಬಂದು ಹೇಳ್ಬೋದಿತ್ತು, ನಾನು ಅಟೆಂಡ್ ಮಾಡ್ತಾ ಇದ್ದೆ. ಸಾವಿನ ಅವ್ರು ಯಾವ ಇವತ್ತು ಸಾಯ್ತಾರೋ ನಾಳೆ ಸಾಯ್ತಾರೋ ಅಂತ ಕಾಯ್ತಾ ಇದ್ದಾರೆ 32 ಜನ. ಡಯಾಲಿಸಿಸ್ ಮಾಡಲಿಕ್ಕೆ ಅವ್ರದ್ದು ದುಡ್ಡಿಲ್ಲ. ಸರ್ಕಾರದಿಂದ ಫ್ರೀ ಮಾಡಲಿಕ್ಕೆ ನಾವು ಇಲ್ಲಿ ಅಲ್ಲಿ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಅವರಿಗೆ ಡಯಾಲಿಸಿಸ್ ಉಚಿತವಾಗಿ ಕೊಡಬೇಕು, ಇಲ್ಲಿ ಜಾಗ ಇದೆ ಅಂತ ಹೇಳಿಬಿಟ್ಟು ತಹಸೀಲ್ದಾರು ನಾನು ಎಸಿ ಅವರು ಡಿಸ್ಕಷನ್ ಮಾಡಿ ಅವರಿಗೆ ಒಂದು ಜಾಗ ಮಾಡಿ ಕೊಡುವಂತ ಮಾಡಿಕೊಟ್ಟದ್ದು. ನಿಮಗೆ ಡಿಸ್ಟರ್ಬ್ ಮಾಡಬೇಕಂತಲ್ಲ, ಅಡ್ವಾನ್ಸ್ ವರ್ಕ್ ಅದು ಕೂಡ ದುಡ್ಡು ಇರಲಿಲ್ಲ. ಯಾರ ಹತ್ರ ಎಲ್ಲ ದುಡ್ಡು ಕೇಳಿ ಆ 32 ಜನ ಸಾಯ್ತಾ ಇದ್ದಾರಲ್ಲ, ಆ 32 ಜನ ಅವರ ತಂದೆ ತಾಯಿ ಮಕ್ಕಳಿಗೆ ಸಾಯ್ತಾ ಇದ್ದಾರಲ್ಲ, ಅವಳಿಗೆ ಒಂದು 15 ದಿವಸ 15 ತಿಂಗಳಾದರೂ ಬದುಕಲಿ ಅಂತ ಹೇಳಿ ಅವರಿಗೆ ನಾವಿಲ್ಲಿ ಡಯಾಲಿಸಿಸ್ ವ್ಯವಸ್ಥೆ ಮಾಡಿದ್ವಿ. ನಿಮಗೆ ಧೂಳು ಮಾಡಬೇಕಂತ ಅಲ್ಲ. ನೀವು ಒಂದು ಮಾತು ನನ್ನ ಹತ್ರ ಹೇಳ್ತಾ ಇದ್ರೆ ಇದು ನಮ್ಮ ಪುತ್ತೂರಿಗೆ ಶೋಭೆ ತರುವಂಥದ್ದು. ನಿಮ್ಮ ಮಕ್ಕಳಿಗೆ ನೀವು ತೊಂದರೆ ಮಾಡಲಿಕ್ಕೆ ನಾವು ಮಾಡೋದಾ? 7 ಕೋಟಿ ರೂಪಾಯಿ ತಂದು ಅವರಿಗೆ ಕಾಂಟ್ರಾಕ್ಟರ್ ಹತ್ರ ಗಲಾಟೆ ಮಾಡಿ ಬೇಗ ಬೇಗ ಮಾಡಬೇಕು ಅಂತ ಹೇಳ್ತದೆ. ಈ ಪ್ರಿನ್ಸಿಪಾಲ್ರು ಬಂದ ನಂತರ, ಇದಕ್ಕೆ ಮೊದಲು ಈ ಶಾಲೆಯಲ್ಲಿ ಒಳ್ಳೆ ಪ್ರಿನ್ಸಿಪಾಲ್ ಇದ್ರು, ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಇವರು ಇಲ್ಲಿ ಬಂದ ನಂತರ ಇಲ್ಲಿ ಯಾವ ಕೆಲಸಗಳಾಗ್ತದೆ ನಾನು ಮೊನ್ನೆ ಹೇಳಿದ್ದೆ, ಅದನ್ನು ಬೇಗ ಮುಗಿಸ್ಬಿಡ್ಬೇಕು. ಪ್ರತಿ 1 ತಿಂಗಳಿಗೆ ಬಂದು ನನಗೆ ಅಪ್ಡೇಟ್ ಮಾಡಬೇಕಂತ ಹೇಳಿದ್ದೆ. ಇವರು ಯಾವುದನ್ನು ಮಾಡಲಿಲ್ಲ. ಇವರು ಬಂದು ಇಲ್ಲಿ ಕೂತ್ಕೊಳ್ಳೋದು, ಸಂಬಳ ತಗೊಳ್ಳೋದು. ಇವ್ರಿಗೇನು ಬಂದು ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಸರ್ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ, ಮಕ್ಕಳಿಗೆ ಶಬ್ದ ಬರ್ತಾ ಇದೆ, ಡಸ್ಟ್ ಇದೆ ಅಂತ ನನಗೆ ಹೇಳಲಿಕ್ಕೆ ಆಗೋದಿಲ್ವಾ? ಒಂದು ದಿವಸ ಇನ್ಫಾರ್ಮ್ ಮಾಡಿದ್ದಾರೆ ಇವರು. ನಾನು ಅವರನ್ನು ಕರೆದು ರಾತ್ರಿ ಕೆಲಸ ಮಾಡ್ತಾ ಇರಲಿಲ್ವಾ? ಕ್ಲೀನ್ ಮಾಡಿ ಕೊಡ್ತಾ ಇರಲಿಲ್ವಾ? ನಾನು ನಿಮಗೆ ಹೇಳುವಂಥದ್ದು, ನೀವೆಲ್ಲ ಮಕ್ಕಳು, ನೀವೆಲ್ಲ ಕಲ್ತವರು. ನಾವೇನೋ ಅಲ್ಲಿ ಆಟ ಆಡಲಿಕ್ಕೆ ಮಾಡ್ತಾ ಇದ್ದಲ್ಲ. 32 ಜನ ಇವತ್ತು ಸಾಯ್ತಾನೆ, ನಾಳೆ ಸಾಯ್ತಾನೆ ಅಂತ ಇದ್ದಾರೆ. ಅವರಿಗೆ ಡಯಾಲಿಸಿಸ್ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಮಾಡೋದು. ನೀವು ದಯಮಾಡಿ ನೀವೆಲ್ಲ ಕ್ಲಾಸಿಗೆ ಹೋಗಬೇಕು. ಏಪ್ರಿಲಲ್ಲಿ ನಿಮ್ಮ ಅಲ್ಲಿನ ಬಿಲ್ಡಿಂಗ್ ಓಪನ್ ಆಗ್ತದೆ. ಅಲ್ಲಿವರೆಗೆ ನಿಮಗೆ ಏನು ತೊಂದರೆಗಳಿದೆ ಆ ತೊಂದರೆಗಳೇ ಕ್ಲೀನ್ ಮಾಡುವಂಥದ್ದು. ಒಂದು 32 ಜನರಿಗೆ ಸಾಯುವಷ್ಟು ದಿವಸ ಒಂದು ಅವರನ್ನು ಎಕ್ಸ್ಟೆಂಡ್ ಮಾಡಿ ಅವರ ಜೀವನವನ್ನು ಸಾಗಿಸಲಿ ಅಂತ ನಾವು ಪ್ರಯತ್ನ ಮಾಡ್ತಾ ಇರೋದು. ಅಲ್ಲ, ನೀವೆಲ್ಲ ಬೇಡ ಬೇಡ ಅವರು ಸಾಯಲಿ ಅಂತ ಹೇಳಿದ್ರೆ ನಾನು ನಿಲ್ಲಿಸ್ತೀನಿ ಇವತ್ತೇ. ಯು ಟೆಲ್ ಮಿ, ಇಫ್ ದೇ ಡೈ, ಲೆಟ್ ದಮ್ ಡೈ. ವಿ ವಾಂಟೆಡ್ ಟು ಸ್ಟಾಪ್ ದ ವರ್ಕ್ ಅಂತ ಹೇಳಿದ್ರೆ ವಿಲ್ ಸ್ಟಾಪ್ ಇಟ್. ಐ ಡೋಂಟ್ ಮೈಂಡ್. ನೀವು ಮಾತಾಡಬೇಡಿ, ಈಗ ಮತ್ತೆ ಮಾತಾಡಿ, ನಾನು ಹೇಳ್ತೀನಿ. ಅಲ್ಲ, ನೀವು ಮಾತಾಡಬೇಡ್ರಿ. ನೀವು ವೆದರ್ ಯು ಇನ್ಫಾರ್ಮ್, ವೆದರ್ ಯು ಇನ್ಫಾರ್ಮ್ ಮೀ. ನೀವು ನನ್ನ ಹತ್ರ ಬಂದು ಇನ್ಫಾರ್ಮ್ ಮಾಡಿದ್ರಾ? ಡೋಂಟ್ ಟಾಕ್.
ಇವತ್ತು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಬಿಡಿ. ಇವತ್ತು ಬೆಳಿಗ್ಗೆ ಈ ಮಕ್ಕಳಿಗೆ ಎರಡು ಸ್ಟೂಡೆಂಟ್ ಇವತ್ತು ಕಮ್ಮು ಕಟ್ಟಿ you don't ಕೆಮ್ಮು talk. ಬಂದು I don't talk, I say. ಬಂದಿದ್ದಾರೆ. I'm telling you, don't talk. ನೀವು ಅಷ್ಟು ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಆಗಿದ್ರೆ ನೀವು ನನ್ನ ಹತ್ರ ಬಂದು ಹೇಳ್ಬೇಕಿತ್ತು, ಹೇಳಿಲ್ವಾ ನೀವು? ಪ್ರತಿದಿನ ನಾವು ಸ್ಟೂಡೆಂಟ್ಸ್ ಅನ್ನು ಹಾಸ್ಪಿಟಲ್ ಕಳಿಸ್ತಾ ಅಲ್ಲ ಇದ್ದೇವೆ. ನೀವು ನನ್ನ ಹತ್ರ ಬಂದು ಇನ್ಫಾರ್ಮ್ ಮಾಡಿದ್ರ ವೀಸಿಂಗ್ ಏನ್ ಮಾತಾಡ್ತಾ ಇದ್ರು? ನೀವು ನನ್ನ ಹತ್ರ ಇನ್ಫಾರ್ಮ್ ಮಾಡಿದ್ರ ಅಂತ ಕೇಳಿದ್ರು. ಐ ಆಮ್ ಆಸ್ಕಿಂಗ್ ಯು ವೆದರ್ ಯು ಆರ್ ಇನ್ಫಾರ್ಮ್ ಮೀ, ಯಾವುದು ವೆದರ್ ಯು ಆರ್ ಇನ್ಫಾರ್ಮ್ ಮೀ. ನೋ ನೋ, ಕೊಡ್ಲಿಲ್ವಾ? ಸ್ಟಾಪ್ ಇಟ್. ಕೊಡ್ಲಿಲ್ವಾ? ಹೇಳ್ರಿ ಈಗ. ನೋಡಿ ಇವತ್ತು ಆ ಸ್ಟೂಡೆಂಟ್ಸ್ ಹೇಳಿದ್ದಾರೆ. What are you talking, I say? I am asking you whether you are inform me. No, no. ಈಗ ಸರ್ ಒಂದು ನಿಮಿಷ ತಾವು ಒಮ್ಮೆ ಬಂದು Don't talk. Stop it. ಪರಿಸ್ಥಿತಿ ಏನು ಪರಿಸ್ಥಿತಿ? ಮಾತಾಡೋದಿಲ್ಲ, ನಾನು ಮಾತಾಡೋದಿಲ್ಲ. ಕಾಳಜಿ ಇದೆ ನಮಗೆ, ಮಕ್ಕಳ ಬಗ್ಗೆ ಕಾಳಜಿ ಇರೋದ್ರಿಂದ ಅಲ್ಲ, ಅವರು ಬಂದು ನೀವು ನೋಡಿ, ಒಂದು ನನಗೆ ಇನ್ಫಾರ್ಮೇಶನ್ ಕೊಡಬೇಕಿತ್ತು. ಇವರು ವೆಲ್ಫೇರ್ ಆಫೀಸರ್ ಹೋಗ್ತೇನೆ, ಇವರು ಪ್ರಿನ್ಸಿಪಾಲ್ ಸರ್ ನನಗೆ ಬಂದು ಹೇಳೋದು, ಆಯಿತು ಸರ್ ಇಲ್ಲಿ ಡಸ್ಟ್ ಇದೆ, ಇಲ್ಲಿ ತೊಂದರೆ ಇದೆ, ನೀವು ಇದನ್ನು ಕ್ಲೀನ್ ಮಾಡಿ ಕೊಡಬೇಕು, ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತ ಹೇಳಬೇಕಿತ್ತು. ಅದು ಮಾಡಿ ನಾವು ಮಾಡೋದಿದ್ರೆ ಐ ಅಗ್ರಿ, ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ನಾವು ಐ ಆಮ್ ನಾಟ್ ರೆಸ್ಪಾನ್ಸಿಬಲ್, ಯು ಆರ್ ರೆಸ್ಪಾನ್ಸಿಬಲ್, ಪ್ಲೀಸ್ ಟೇಕ್ ಕೇರ್. ಮಕ್ಕಳೇ ನೀವು ಹೋಗಿ ಮಕ್ಕಳ, ನಾವು ಅಲ್ಲಿ ಕ್ಲೀನ್ ಮಾಡಿಕೊಡ್ತೇವೆ, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತೇವೆ. ನೀವು ಅಲ್ಲಿ ಡಯಾಲಿಸಿಸ್ ನೀವು ಬೇಡ ಅಂತ ಈಗಲೇ ಹೇಳಿದರೆ ನಾವು ಸ್ಟಾಪ್ ಮಾಡ್ತೇವೆ. ನೀವು ಹ್ಯುಮ್ಯಾನಿಟಿ ಕನ್ಸಿಡರೇಷನಲ್ಲಿ ನೀವು ರಾತ್ರಿ ಕೆಲಸ ಮಾಡಿ ಹಗಲು ನಮಗೆ ಕ್ಲೀನ್ ಮಾಡಿ ಕೊಡಿ ಅಂತ ಹೇಳಿದ್ರೆ ಅದನ್ನು ಕ್ಲೀನ್ ಮಾಡಿ ಕೊಡ್ತೇವೆ. ಒಂದು ಧೂಳು ಹೋಗುವಂಥ ಕೆಲಸಗಳೆಲ್ಲ ಆಗಿದೆ, ಸಾರಣೆ ಕೆಲಸಗಳು ಮಾತ್ರ ಇದೆ, ಅದನ್ನು ರಾತ್ರಿ ಮಾಡ್ತಾರೆ. ಒಂದು 32 ಜನರಿಗೆ ಜೀವ ಕೊಡುವಂಥ ಕೆಲಸಗಳು ಆಗ್ತದೆ. ನಾವೆಲ್ಲ ಅದಕ್ಕೆ ಸಹಕಾರ ಕೊಡಬೇಕು. ಅದು ಹಗಲಲ್ಲಿ ನಿಮಗೆ ಡಿಸ್ಟರ್ಬೆನ್ಸ್ ಆಗೋದಿದ್ರೆ ನಾವು ನಿಮಗೆ ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗೋದಿಲ್ಲ. ರಾತ್ರಿ ಆ ಕೆಲಸವನ್ನು ಮಾಡಿ ಬೆಳಿಗ್ಗೆ ನಿಮಗೆ ಅದಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತೇವೆ. ಓಕೆ, ವೆದರ್ ಯು ಅಗ್ರಿ? ಓಕೆ ಅಲ್ವಾ? ಒಂದು 30 ಜನ ಬದುಕಲಿ, ರಾತ್ರಿ ಕೆಲಸ ಮಾಡುವ, ಬೆಳಿಗ್ಗೆ ನಿಮಗೆ ಕ್ಲೀನ್ ಮಾಡಿಸ್ಕೊಡ್ತೇನೆ. ಕನ್ಫರ್ಮ್ ಇವ್ರು ಯಾರು ಇಲ್ಲಿ ಕಳಿಸುವ ಈ ಥರ ನೆಕ್ಸ್ಟ್ ಫೈನಾನ್ಷಿಯಲ್ ಜನವರಿಯಾಗಿ ಬಿಟ್ಟು ಕೊಡಬೇಕಿತ್ತು. ಮೇಲ್ಗಡೆ ಕಟ್ಟಡ ಆಗದೆ ಇವರು ಹೋಗುದಿಲ್ಲ ಅಂತ ಹೇಳಿದ್ದಾರೆ. ಈಗ 9 ರೂಮ್ಸ್ಗಳು ಅಲ್ಲಿ ಸರಿಯಾಗಿದೆ, ಇವರು ಕೆಳಗಡೆ ಕಟ್ಟಡ ಮೇಲ್ಗಡೆ ಕಟ್ಟಡ ಆಗೇ ಹೋಗುದಂತ ನಿಮ್ಮ ಸ್ಟಾಫ್ಗಳೆಲ್ಲ ಡಿಸೈಡ್ ಮಾಡಿದ್ದಾರೆ. ಆಯಿತು, ಮೇಲ್ಗಡೆ ಕಟ್ಟಡ ಆದ ಮೇಲೆ ಹೋದರೆ ಒಳ್ಳೇದಿಲ್ಲ, ಕೆಳಗಡೆ ಶಬ್ದ ಬರ್ತದೆ, ಕೆಳಗಡೆ ಕೆಲಸ ಮಾಡ್ತಾರೆ, ಅದಕ್ಕೆ 3-4 ಬಿಲ್ಡಿಂಗ್ ಅದಾಗ್ತದೆ. ಅದಾದ ಕೂಡಲೇ ಏಪ್ರಿಲ್ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ಗೆ ನಿಮ್ಮನ್ನು ಶಿಫ್ಟ್ ಮಾಡ್ತೀವಿ. ಈಗೆಲ್ಲ ದೊಡ್ಡ ಭಾಷಣ ಕೊಟ್ಟರಲ್ಲ, 7 ವರ್ಷ ಇಲ್ಲಿ ಇದ್ರಲ್ಲ, 1 ರೂಪಾಯಿ ಕೊಡ್ಬೋದಿತ್ತಲ್ಲ, ಅದಕ್ಕೆ 7 ವರ್ಷ ಬಿಲ್ಡಿಂಗ್ ಕಟ್ಬೋದಿತ್ತಲ್ಲ ಅವ್ರಿಗೆ. ಯಾಕೆ ಮಿಸ್ಗೈಡ್ ಮಾಡೋದು? ಇದಕ್ಕೆಲ್ಲ ರಾಜಕೀಯ ಮಾಡಬಾರ್ದು. ನಿಮಗೆ ಬ್ರೈಟ್ ಫ್ಯೂಚರ್ ಇದೆ, ಕಳೀರಿ, ಉದ್ಯೋಗ ಶಿಫ್ಟ್ ಮಾಡ್ಕೊಳ್ಳಿ. ಆಯ್ತು, ನಿಮ್ಮ ಹಕ್ಕನ್ನು ನೀವು ಕೇಳಿದ್ರಿ, ತೊಂದರೆ ಆಗಿದೆ, ಅದರಲ್ಲಿ ನಮಗೇನು ಬೇಸರ ಇಲ್ಲ. ನಮಗೆ ಬೇಸರ ಆಗಿರುವಂಥದ್ದು ಇವರು ಇನ್ಫಾರ್ಮ್ ಮಾಡಬೇಕು. ಇವರು ಇನ್ಫಾರ್ಮ್ ಮಾಡಿ ನಾವು ಮಾಡೋದಿಲ್ಲ. ಯಾರಾದರೂ ಇವರೆಲ್ಲ ಹೆಲ್ತ್ ಆರೋಗ್ಯ ಇಲಾಖೆಯವರು ಇಲ್ಲದಿದ್ದರೆ ಆ ಡಾಕ್ಟ್ರುಗಳು ಏನಾದರೂ ಆ್ಯಕ್ಷನ್ ತೊಗೊಳ್ಳೋದಿದ್ರೆ ಓಕೆ, ಇಲ್ಲಿ ಅಗ್ರಿ. ಈ ಥರ ನಾವು ಅದನ್ನು ಕೇಳಿ ಆದರಂತ ಮಾಡೋದಿದ್ರೆ ಮಾತ್ರ ಅದಕ್ಕೆ ಆ್ಯಕ್ಷನ್ ಮಾಡಬೇಕು. ಅದು ಕೂಡ ಏನು ಮಾಡ್ತಾ ಇರೋದು, ಒಂದು 32 ಜನ ಬದುಕಲಿಕ್ಕೆ ಅವರಿಗೆ ಅದು ಕೂಡ ಸರ್ಕಾರನ ಸಿಗಲಿಲ್ಲ. ನಾವು ಕಷ್ಟ ಮಾಡಿ ಕಾಡಿ ಬೇಡಿ ಪಬ್ಲಿಕ್ನವರನ್ನು ಬೇಡಿ ಅವರನ್ನು 32 ಜನ ಒಂದು 2 ವರ್ಷ 4 ವರ್ಷ ಬದುಕಲಿ ಅಂತ ನಾವು ಮಾಡ್ತಾ ಇರೋದು. ಅದು ಬೇರೆ ಪ್ರೈವೇಟ್ CSR ಫಂಡ್ ತಂದು ಅದನ್ನು ಮಾಡ್ತಾ ಇರೋದು. ಅದರಿಂದ ನೀವು ಕೂಡ ಗೊತ್ತಿದ್ದವರು ಇದ್ದೀರಿ, ದಯಮಾಡಿ ಇದನ್ನು ತಿಳ್ಕೊಳ್ಳಿ. ಗೋ ಟು ದ ಕ್ಲಾಸ್, ಏಪ್ರಿಲಲ್ಲಿ ಅದು ಕೊಡ್ತೇನೆ. ಇದನ್ನು ಈಗ ಕ್ಲೀನ್ ಮಾಡಿ ರಾತ್ರಿಯಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿ. ಎಲ್ಲಿವರೆಗೆ ಏಪ್ರಿಲ್ಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ. ಅಲ್ಲ, ಅದಕ್ಕೆ ಮೊದಲು ಅಲ್ಲಿ ಟೆಂಟ್ ಹಾಕಿ ಮಾಡಲಿಕ್ಕೆ ಆಗೋದಿಲ್ಲ. ಏಪ್ರಿಲಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಇಟ್ ವಿಲ್ ಟೇಕ್ ಟೈಮ್, ನಾಳೆನೇ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿಗೆ ಶಿಫ್ಟ್ ಆಗುವ ಕೆಲಸಗಳು ಆಗ್ತದೆ. ಎಸ್, ಒಂದು ನಿಮಿಷ ಮಕ್ಕಳೇ, ಇವತ್ತು ನೀವು ರಸ್ತೆಯಲ್ಲಿ ಕೂತಿದ್ದೀರಿ, ರಸ್ತೆಯಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ, ಧರಣಿ ಮಾಡ್ತಾ ಇದ್ದೀರಿ. ನೀವು ಇದನ್ನು ಮಾಡೋ ಮೊದಲು ನಿಮ್ಮ ಪ್ರಿನ್ಸಿಪಾಲ್ಗೆ, ನಿಮ್ಮ ಲೆಕ್ಚರರ್ಸ್ಗೆ, ನಿಮ್ಮ ವೆಲ್ಫೇರ್ ಆಫೀಸರ್ ಜೊತೆ ಚರ್ಚೆ ಮಾಡಿದ್ದೀರ ನನಗೆ ಗೊತ್ತಿಲ್ಲ. ಸಾರ್ವಜನಿಕ ರಸ್ತೆಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಒಂದು ಪ್ರಕ್ರಿಯೆ ಇದೆ. ಸಂಬಂಧಪಟ್ಟವರಿಗೆ ಮೊದಲೇ ಮಾಹಿತಿ ಕೊಡಬೇಕು, ಸಂಬಂಧಪಟ್ಟವರಿಂದ ಅನುಮತಿ ತಗೊಂಡು ಪ್ರೊಟೆಸ್ಟನ್ನು ಮಾಡಬೇಕು. ನೀವು ಈ ರಸ್ತೆಯಲ್ಲಿ ಕೂತಿರೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಅದು ಪಬ್ಲಿಕ್ ರೋಡು, ಕಾಂಕ್ರೀಟ್ ರೋಡು. ನಿಮಗೆ ನಿಮ್ಮ ಪ್ರಿನ್ಸಿಪಾಲ್ ಇರ್ಬೋದು, ಲೆಕ್ಚರ್ಸ್ ಇರ್ಬೋದು, ಗೈಡ್ ಮಾಡಬೇಕಾಗಿತ್ತು. ಗೈಡ್ಸ್ ಮಾಡೋದಿದ್ರೆ ಇದರ ಗೇಟ್ ಒಳಗಡೆ ಮಾಡೋದಕ್ಕೆ ಅವಕಾಶ ಇತ್ತು. ಯಾರು ಇದನ್ನು ನೀವು ಮಿಸ್ಗೈಡ್ ಮಾಡಿದಾರೆ ಅಂತ ನೀವೇ ಮಾಡಿದ್ದೀರಾ, ಇದು ಕಾನೂನು ಪ್ರಕಾರ ಸರಿ ಇಲ್ಲ. ಇದು
ಆದ್ದರಿಂದ ದಯವಿಟ್ಟು ನಾನು ಹೇಳ್ತಕ್ಕಂಥದ್ದು ಶಾಸಕರು ಹೇಳಿದ್ದಾರೆ, ನಿಮಗೆ ಕ್ಲಾಸ್ ನಡೆಯೋದಕ್ಕೆ ಧೂಳು ಬರದಂಗೆ ಏನು ವ್ಯವಸ್ಥೆ ಬೇಕು ಅದನ್ನು ಮಾಡಿಸ್ಕೊಡ್ತಾರೆ. ಟಾರ್ಪಾಲ್ ಕಟ್ಟೋದಿರ ನಡೆಯುವಂಥ ಅವಧಿಯಲ್ಲಿ ನಿಮಗೆ ಪಾಠಕ್ಕೆ ತೊಂದರೆ ಆಗದಂಗೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಏಪ್ರಿಲ್ ಮೇನಲ್ಲಿ ಕಾಲೇಜ್ ಸ್ಟಾರ್ಟ್ ಆದಾಗ ಹೊಸ ಬಿಲ್ಡಿಂಗ್ಗೆ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ದಯವಿಟ್ಟು ನನ್ನ ರಿಕ್ವೆಸ್ಟ್ ಇರುತ್ತೆ, ಕಾನೂನು ಪಾಲಕನಾಗಿ ನಾನು ಹೇಳೋದಕ್ಕೆ, ನೀವೆಲ್ಲ ಓದಿದ್ದೀರಿ, ನಿಮಗೆ ಕಾನೂನು ಏನು ಅಂತ ಗೊತ್ತಿದೆ. ಸಾರ್ವಜನಿಕ ರಸ್ತೆಯಲ್ಲಿ ಬಂದು ಸಾರ್ವಜನಿಕರ ಮೂವ್ಮೆಂಟ್ಗೆ ಅಡಚಣೆ ಮಾಡಿದರೆ ಇದು ಕಾನೂನು ಪ್ರಕಾರ ತಪ್ಪಾಗ್ತದೆ, ಕಾನೂನು ಕ್ರಮ ತಗೋಬೇಕಾಗ್ತದೆ. ಆದ್ದರಿಂದ ದಯವಿಟ್ಟು MLA ಅವರಿಗೆ ತಮ್ಮ ರಿಕ್ವೆಸ್ಟ್ ಮಾಡಿದ್ದಾರೆ, ತಾಲೂಕು ದಂಡಾಧಿಕಾರಿಗಳಿದ್ದಾರೆ, ದಯವಿಟ್ಟು ತಮ್ಮ ಕ್ಲಾಸಿಗೆ ತಾವು ತೆರಳಬೇಕು, ಹೋಗಬೇಕು. ಇಲ್ಲಾಂದರೆ ಕಾನೂನು ಕ್ರಮಗಳೆಲ್ಲ ಆಗ್ತದೆ. ದಯಮಾಡಿ ನಮ್ಮನ್ನು ಬ್ಲೇಮ್ ಮಾಡಬೇಡಿ, ದಯಮಾಡಿ ಕ್ಲಾಸಿಗೆ ಹೋಗಿ. ರೋಡ್ ಥರ ಬ್ಲಾಕ್ ಮಾಡಲಿಕ್ಕಿಲ್ಲ, ದಯಮಾಡಿ ಕ್ಲಾಸಿಗೆ ಹೋಗಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿ. ಕರೀರಿ ಅವರನ್ನು. ಏನು ಹೇಳಿದ್ರಿ ಅದನ್ನು ಹೇಳಿ. ನೀವು ಈಗ ಅವರ ಕ್ಲೀನ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರೆ ನಾನು ಹೇಳಿದ್ದೇನೆ, ಕ್ಲೀನ್ ಮಾಡಿ ಕೊಡ್ತೇನೆ. 4 ಗಂಟೆ ಅಲ್ಲ, 20 ದಿವಸ ರಜೆ ಇರ್ತದೆ, ಫಿನಿಶ್ ಮಾಡಿದ್ದಾರೆ. 20 ದಿವಸ ರಜೆ ಇರ್ತದೆ. ಇಲ್ಲಿ ಶಬ್ದ ಮಾಡೋದು, ಟಾಪ್ ಉದ್ಯೋಗದ ಮಕ್ಕಳಿಗೆ ಪಾಠ ಕೇಳಲಿಕ್ಕೆ ರೂಲ್ ಇದ್ದರೆ ಮಕ್ಕಳಲ್ಲಿ ಕೂತ್ಕೊಂಡು ಕ್ಲೀನ್ ಮಾಡಿಕೊಂಡು ಅವ್ರು ಓಪನ್ ಮಾಡಿ ಕೊಡಬೇಕಿತ್ತು, ಅವ್ರು ಕೊಡಲಿಲ್ಲ. ಅವ್ರಿಗೆ ಸ್ವಲ್ಪ ಈಗೋ ಪ್ರಾಬ್ಲಮ್ ಬಂದಿರ್ಬೋದು, ತೊಂದರೆ ಇಲ್ಲ. ಈಗ ಅಲ್ಲಿ ನಾವು 32 ಜನರು ಜೀವ ಉಳಿಸುವಂಥ ನಮ್ಮ ಕಡೆಯಿಂದ ಯಾವುದೇ ಸಮಸ್ಯೆ ಇಲ್ಲ. ಈಗ ಇಲ್ಲಿ ಮಕ್ಕಳಿಗೆ ಡಿಸ್ಟರ್ಬ್ ಆಗಿ ಆಗಬೇಕು. ನೀವು ಡೇ ಟೈಮಲ್ಲಿ ಯಾವ ಪ್ಲಾಸ್ಟಿಕ್ ಕೆಲಸಗಳನ್ನು ಮಾಡಬೇಕು ಮತ್ತು ಶಬ್ದ ಬರುವಂಥ ಕೆಲಸ ಯಾರು ಮಾಡಲಿಕ್ಕಿಲ್ಲ. ಯು ಹ್ಯಾವ್ ಟು ಇನ್ಫಾರ್ಮ್ ಮೀ. ಏನಾದರೂ ತೊಂದರೆಗಳಾದರೆ ನನಗೆ ಇನ್ಫಾರ್ಮ್ ಮಾಡಬೇಕು ಅಷ್ಟೇ. ನೀವು ಇಲ್ಲಿ ಬಂದು ಕೂತ್ಕೊಂಡು ಕಾಲು ಯೂಸ್ ಮಾಡೋದಿಲ್ಲ. ಅಲ್ಲ, ನನಗೆ ಹೇಳ್ರಿ. ಅಲ್ಲ, ನೀವು ಹೇಳಬೇಕೆ ಬೇಡ? ನೀವು ಅಲ್ಲ, ನೀವು ಅಲ್ಲ, ನೀವು ಹೇಳಬೇಕಲ್ಲ. ನೀವು ಯಾಕೆ ಹೇಳಿಲ್ಲ ಇಷ್ಟೊಳಗೆ? ಏನು ನೋಡಿ ಹೇಳಬೇಕು ನಿಮಗೆ? ಏನು ನೋಡಿ ಹೇಳಬೇಕು? ನೀವು ಹೇಳ್ಬೇಕಾ ಬೇಡವಾ? ಅಲ್ಲ, ನೀವು ಹೇಳಬೇಕಾ ಬೇಡವಾ? ಕರೆಕ್ಟ್, ಕಾಮನ್ ಸೆನ್ಸ್ ಅಂದ್ರೆ ಜೀವ ಬೆಳೆಸಬೇಕು, ಬದುಕಲಿಕ್ಕೆ ಇರೋದು. ನಿಮಗೇನು ಆಟ ಆಡಲಿಕ್ಕೆ ಇಲ್ಲಿ ಮಾಡುವುದಲ್ಲ. ಮತ್ತೆ ನೀವು ಆಟ ಆಡೋದೇ ನೀವು, ಮತ್ತೆ ನೀವು ಹೇಳಬೇಕಲ್ಲ. ನೀವು ನನಗೆ ನೀವು ಇನ್ಫಾರ್ಮ್ ಮಾಡಬೇಕಾ ಬೇಡವಾ? ನೀವು ಇನ್ಫಾರ್ಮ್ ಮಾಡೋಕೆ ಬೇಡವಾ? ಏನಂತ MLA ಆಫೀಸಲ್ಲಿ ಡಿಸೈಡ್ ಆಗಿದೆ ಅಂತ ಹೇಳ್ತಾರೆ, ಬೇರೆ ಬೇರೆ ಹೇಳ್ತಾರೆ. ನೀವು ಇಲ್ಲಿ ಡಸ್ಟ್ ಬಂದಿದೆ ಸರ್, ನಮಗೆ ಡಿಸ್ಟರ್ಬ್ ಆಗಿದೆ, ಇಲ್ಲಿ ಡಸ್ಟ್ ಬಂದಿದೆ ಅಂತ ನೀವು ಹೇಳಬೇಕಾ ಬೇಡ? ನೀವು ಇನ್ಫಾರ್ಮ್ ಮಾಡಬೇಕಿತ್ತು ನಮಗೆ. ನೀವು ಪ್ರಿನ್ಸಿಪಾಲ್ ಹೌದಲ್ವಾ? ಡಸ್ಟ್ ಮಾಡ್ತಾರೆ ಅಂತ ಹೇಳಿ ಇಲ್ಲೇನು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡೋದಲ್ಲ. 32 ಜನ ಸಾಯ್ತಾ ಇದ್ದಾರೆ. ಆ ಸಾಯುವವರಿಗೆ ಜೀವ ಕೊಡುವಂತ ನಾವು ಇಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಗೊತ್ತಾಯ್ತಲ್ಲ? ಏನು ಇಲ್ಲಿ ಬೇರೆ ಏನು ಮಕ್ಕಳಿಗೆ ತೊಂದರೆ ಆಗಬೇಕು ಅಂತ ಮಾಡೋದಿಲ್ಲ. ಅಲ್ಲ, ಮಾಡಬೇಡ ಅಂತ ಹೇಳಿದ್ರೆ ನೀವು ಇನ್ಫಾರ್ಮ್ ಮಾಡಬೇಕು ನಮಗೆ. ತೊಂದರೆ ಆಗಿದೆ ಆಯ್ತು, ನೀವು ಡೇ ಟೈಮಲ್ಲಿ ಮಾಡಿ. ಆಯ್ತು, ಈಗ ಅದೆಲ್ಲ ಬೇಡ. ಈಗ ಇದನ್ನು ತೆಗೆದು ಬಾಕಿದೆಲ್ಲ ನೀವು ನೈಟಲ್ಲಿ ಮಾಡಬೇಕು. ಬಾಕಿ ಕೆಲಸಗಳು ಕ್ಲಾಸ್ ರೂಮ್ ಇದ್ದರೆ ಮಾತ್ರ ಡೇಯಲ್ಲಿ ಮಾಡಬೇಕು ಅಂತ, ಬೇರೆ ಯಾವ ಕೆಲಸ ಇದ್ದರೆ ಡೇಯಲ್ಲಿ ಮಾಡಲಿಕ್ಕಿಲ್ಲ. ಕುಡಿಯುವಂಥದ್ದು, ಶಬ್ದ ಮಾಡುವಂಥದ್ದು, ಡ್ರಿಲ್ ಮಾಡುವಂಥದ್ದು ಯಾವುದನ್ನು ಕೂಡ ನೀವು ಡೇ ಟೈಮಲ್ಲಿ ಮಾಡಲಿಕ್ಕಿಲ್ಲ, ಗೊತ್ತಾಯ್ತಲ್ಲ? ರಾತ್ರಿಯಲ್ಲಿ ಮಾಡಿ. ಬಾಕಿದು ಪ್ಲಾಸ್ಟಿಕ್ ಬಾಕಿ ಕೊಡಿ. ಇದನ್ನು ಯಾವುದು ನೀವು ಈಗ ಹೊಡಿಬೇಕು, ದೂರ ಮಾಡಬೇಕು ಅಂದರೆ ನಾನು MLA ಆಗಿ ಬಂದ 7 ಕೋಟಿ ಅವರು 3-4 ತಿಂಗಳ ಮೊದಲು ಬೇಗ ಆಗಬೇಕಿತ್ತು ಆ ಬಿಲ್ಡಿಂಗ್. ಜಾಸ್ತಿ ಟೈಮ್ ಆಗಲಿಲ್ಲ, ಅವ್ರು ಎಕ್ಸ್ಟೆಂಡ್ ಕೇಳಿದಾಗ ಖರ್ಚು ಡಿಫರೆನ್ಸ್ ಆಗಿತ್ತು. ಯಾಕಂದರೆ ಈಗ ಈ ಏಪ್ರಿಲ್ ಅದೊಂದು 3 ತಿಂಗಳು ನಾವು ಇಶ್ಯೂ ಮಾಡೋಣ. ಮತ್ತು ಇಲ್ಲಿ ನಾವು ಯಾಕೆ ಇದು ಮಾಡಿದ್ದು, ಅಲ್ಲಿ ಡಯಾಲಿಸಿಸ್ ಇದೆ. ಅಲ್ಲಿಂದ ಇಲ್ಲಿಗೆ 32 ಜನರಿಗೆ ಡಯಾಲಿಸಿಸ್ ಇಲ್ಲ, ಅದಕ್ಕೆ ಗಾಡಿ ಬೇರೆ ಅದಕ್ಕೆ ಕಾರ್ಪೊರೇಷನ್ ಕೊಡಬೇಕು. ಈಗ ಶಬ್ದ ಬರುವ ಯಾವುದೇ ಕೆಲಸಗಳು ಡೇ ಟೈಮಲ್ಲಿ ಮಾಡೋದಿಲ್ಲ, ಪ್ಲಾಸ್ಟಿಂಗ್ ಎಲ್ಲ ಮಾಡ್ತಾರೆ. ಅವರು ನೈಟ್ ಮಾಡಿ ಬೆಳಿಗ್ಗೆ 10 ದಿವಸ. ಎಷ್ಟು ದಿವಸ ಬೇಕು ಕಾಂಟ್ರಾಕ್ಟ್ರೆ? ಎಷ್ಟು ದಿವಸ?
15 ದಿವಸ ಮಾಡ್ತೀವಿ. ಡೇ ಟೈಮಲ್ಲಿ ನಾವು ಕೆಲಸ ಮಾಡಲ್ಲ. ಬೆಳಿಗ್ಗೆ ನೀವು ಬರೋ ಮೊದಲು ಕ್ಲಾಸನ್ನು ಕ್ಲೀನ್ ಮಾಡಿ ಕೊಡ್ತಾರೆ. ಇಲ್ಲಿ 520+ ಇದ್ದಾರೆ ಸರ್. ಅವರು ಉಸಿರಾಟ ಪ್ರಾಬ್ಲಮ್ ಅಂತ ಹೋಗ್ತಿದ್ದಾರೆ ಸರ್ ಆಸ್ಪತ್ರೆಗೆ. ಎಷ್ಟು ಬರ್ತದೆ 500 ಮಕ್ಕಳು ಇದ್ದಾರೆ. ಕನಿಷ್ಠ ಪ್ರಿನ್ಸಿಪಾಲ್ ಬಂದಿದ್ದಾರೆ, ಸರ್ ಈ ಥರ ಟೆಸ್ಟ್ ಇದೆ, ಈ ಥರ ನಮಗೆ ತೊಂದರೆ ಆಗ್ತದೆ ಮಕ್ಕಳಿಗೆ. ನೀವಾದರೂ ಒಂದೊಂದು ಹತ್ರ ನಾನು ಇಲ್ಲಿ ಹತ್ತಿರ ಇದ್ದೀನಿ, ಸೋಮವಾರ ಕೊಡ್ಬೋದು, ಬಸ್ ಇಲ್ಲ ಅಂತ ಹೇಳ್ತೀವಿ. ಆದರೂ ಕೊಡ್ಬೋದು ಸರ್, ನಮಗೆ ತೊಂದರೆ ಆಗ್ತದೆ, ಖಂಡಿತ ಅದಕ್ಕೆ ನಮಗೆ ಗೊತ್ತೇ ಇಲ್ಲ. ನೀವು ಏಕಾಏಕಿ ಬಂದು ರಸ್ತೆಯಲ್ಲಿ ಕೂತ್ರೆ ಹೇಗೆ ಕಾನೂನು ಕ್ರಮಗಳು ಹೀಗಾಗ್ತದೆ ಅಲ್ವಾ? ನೀವು ಹೇಳಿ ನಾವು ಮಾಡೋದಿದ್ದರೆ ಅಫ್ಕೋರ್ಸ್ ನಮ್ಮ ಪ್ರಾಬ್ಲಮ್ ಅಂತ ನಾವು ತಿಳ್ಕೊಳ್ತೀವಿ. ನೀವು ಹೇಳಿದ್ರೆ ನಾನು ಕೂಡಲೇ ಜನ ಕೆಲಸದನ್ನು ಕ್ಲೀನ್ ಮಾಡುವಂಥ ಕೆಲಸ, ರಾತ್ರಿ ಅದನ್ನು ಕೆಲಸ ಮಾಡಿಸುವಂಥ ಕೆಲಸ, ಇದೇ ಕೆಲಸವನ್ನು ನಾವು ಮುಂದೆ ಮಾಡ್ತೇವೆ. ಹೆಲ್ಮಿ ಎನಿ ಪ್ರಾಬ್ಲಮ್ ಹೆಲ್ಮಿ. ಬೇರೆ ನೀವು ಬಡವರು, ನಾವೇ ಬಡವರಾಗಿದ್ದೇವೆ. ಅದಕ್ಕೆ ಹೇಳಬೇಕಿತ್ತು ನೀವು ಅಂತ ನಾನು ಹೇಳೋದು. ನಿಮಗೂ ಸರಿ ಮಾಡಿ ಕೊಡ್ತಾ ಇದ್ದೆ, ಅವರಿಗೆ ಸರಿ ಮಾಡಿ ಕೊಡ್ತಾ ಇದ್ದೆ. ನೀವು ಮೊದಲೇ ಹೇಳ್ತಾ ಇದ್ರೆ ಸರ್ ಇಲ್ಲಿ ಡಸ್ಟ್ ಬರ್ತಾ ಇದೆ, ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಈ ಥರ ಇದ್ದರೆ ನೀವು ಮೊದಲೇ ಹೇಳ್ತಾ ಇದ್ರೆ ಈ ಕೆಲಸವನ್ನು ರಾತ್ರಿ ಮಾಡ್ಬೋದಿತ್ತು. ಈಗ ಆಗಲೇ ಮಾಡಬೇಕಂತೇನಿಲ್ಲ, ನಿಮಗೆ ಕ್ಲೀನ್ ಮಾಡಬೇಕು. ಬೆಳಿಗ್ಗೆ 9 ಗಂಟೆಗೆ ಅವರು ಬಂದು ಕ್ಲೀನ್ ಮಾಡಿ ಕೊಡ್ಬೋದಿತ್ತು. ರಾತ್ರಿ ಹಗಲು ಶಬ್ದ, ಈಗ ನೀವು ಇಲ್ಲಿ ಶಬ್ದ ಮಾಡುವಾಗ ಅಲ್ಲಿ ಪಾಠ ಕೇಳಲಿಕ್ಕೆ ಆಗ್ತದೆ? ಆಗೋದಿಲ್ಲ. ಅಂತ ಡ್ರೈವ್ ಮಾಡುವಾಗ ಅಲ್ಲಿ ಪಾಠ ಕೇಳಲಿಕ್ಕೆ ಆಗ್ತದೆ? ಆಗೋಲ್ಲ. ಅಲ್ಲಿ ಅಂಡರ್ಸ್ಟ್ಯಾಂಡ್. ಅವ್ರು ರಾತ್ರಿ ಮಾಡಲಿಲ್ಲ, ನೀವು 5 ಗಂಟೆಗೆ ಹೋಗ್ತೀವಿ, 4 ಗಂಟೆಗೆ, 5 ಗಂಟೆಯಿಂದ 10 ಗಂಟೆವರೆಗೆ ಮಾಡಲಿ ಅವರು. ಬೆಳಿಗ್ಗೆ ಕ್ಲೀನ್ ಮಾಡಿ ಕೊಡಲಿ, ಸಿಂಪಲ್. ಏನಾದರೂ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. 15 ದಿವಸ ಮ್ಯಾನೇಜ್ ಮಾಡಿ. 15 ದಿವಸ ನಂತರ ಇವರೆಲ್ಲ ಕ್ಲೀನಾಗಿ ಹೋಗ್ತಾರೆ. ನಿಮ್ಮ ಇಲ್ಲಿ ಬಂದು ಮಾಡ್ತಾರೆ, ಅಲ್ಲಿಂದ ಎಂಟ್ರಿ ತಗೊಳ್ತಾರೆ, ಅಲ್ಲಿಂದ ಕನೆಕ್ಟ್ ಆಗ್ತದೆ. ನೆಕ್ಸ್ಟ್ ಮಂತ್ ಹೇಳ್ತೀವಿ, ನೆಕ್ಸ್ಟ್ ಮಂತ್ ನೋಡೋಕ್ಕೆ ನಿಮ್ಮನ್ನು ಅಲ್ಲಿ ಶಿಫ್ಟ್ ಮಾಡ್ತೀವಿ. ಹೊಸ ಕಟ್ಟಡ ಯಾವುದು ಸರ್? ಅದೇ ನೆಕ್ಸ್ಟ್ ಮಂತ್ ಅಲ್ಲಿಗೆ ಶಿಫ್ಟ್ ಆಗ್ತೀವಿ. ಸರ್ ನಾನು ನೀವು ಫಸ್ಟ್ ಇಯರ್ ಇರುವಾಗ ನಾನು ಇರಲಿಲ್ಲ. ನಾನು ಬಂದಾಗ 2 ವರ್ಷ ಆಯ್ತು ಅಷ್ಟೇ. ಹಾಗೆ ಇದ್ದವರೆಲ್ಲ ಬಂದು ಭಾಷಣ ಕೊಟ್ಟು ಹೋಗ್ತಾರೆ ಅಷ್ಟೇ, ಏನು ಮಾಡಲಿಲ್ಲ. ಭಾಷಣ ಕೊಡಲಿಕ್ಕೆ ತುಂಬ ಜನ ಮಾಡ್ತಾರೆ, ಕೆಲಸ ಮಾಡಲಿಕ್ಕೆ ಜನ ಮಾಡಿಕೊಡ್ತೇನೆ. ನನಗೆ ನನ್ನ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಯಾರು ಕಮಿಟಿ ನಾನು ಅವ್ರಿಗೆ ಅಪ್ಡೇಟ್ ಮಾಡಿ ಅದೇ ದಿವಸ ನೋಡಿ ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ಬೋದು. ಈಗ ಅವ್ರನ್ನ ಕಳಿಸ್ತೀನಿ. ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಒಳಗಡೆ ಹಾಕ್ತೀವಿ. ಕಳೆದ ಹಲವು ವರ್ಷಗಳಿಂದ ಈ ಕಾಲೇಜಿಗೆ ಬೇಡಿಕೆ ಇದೆ, ಕಟ್ಟಡ ಆಗಬೇಕು, ವ್ಯವಸ್ಥೆಗಳಿಲ್ಲ ಅಂತ ಬೇಡಿಕೆ ಇದೆ. ಪುತ್ತೂರಿನಲ್ಲಿರುವಂಥ ಈ ಮಹಿಳಾ ಕಾಲೇಜು ಸುಮಾರು 11 ವರ್ಷದಿಂದ ಈ ಇಂದಿನ ತಾಲೂಕು ಆಫೀಸಲ್ಲಿ ನಡೀತಾ ಇದೆ. ನಾನು ಶಾಸಕನಾಗಿ ಬಂದ ನಂತರ ಈ ಕಾಲೇಜಿಗೆ ಭೇಟಿ ಕೊಟ್ಟು ಈ ಕಾಲೇಜಿನ ಹೊಸ ಕಟ್ಟಡಕ್ಕೆ 1.5 ಎಕರೆ ಜಾಗವನ್ನು ರಿಸರ್ವ್ ಮಾಡಿ 7 ಕೋಟಿ ರೂಪಾಯಿಗಳ ಅನುದಾನವನ್ನು ಸರ್ಕಾರದಿಂದ ತಂದು ಶಿಲಾನ್ಯಾಸ ಮಾಡಿ ಆ ಕಟ್ಟಡದ ಕಾಮಗಾರಿ ಕೊನೆಯ ಹಂತದಲ್ಲಿ ಇದೆ. ಇನ್ನು 1-2 ತಿಂಗಳ ಒಳಗೆ, ಅಂದರೆ ಒಂದು 45 ದಿವಸದ ಒಳಗೆ ಆ ಕಟ್ಟಡವನ್ನು ಹಸ್ತಾಂತರ ಮಾಡ್ತೀನಿ ಅಂತ ಕಾಂಟ್ರಾಕ್ಟರ್ ಮತ್ತು ಇಲಾಖೆಯವರು ಹೇಳಿದ್ದಾರೆ. ಆ ಕಟ್ಟಡ ಸ್ವಲ್ಪ ಚಿಕ್ಕದಾಯಿತು, ಅದಕ್ಕೆ 2 ಕೋಟಿ ರೂಪಾಯಿಗಳನ್ನು ತರೋ ಮುಖಾಂತರ ಅದನ್ನು ಸೇರಿಸಿ ಮೇಲುಗಡೆ ಕೂಡ ಕಟ್ಟುವಂಥ ವ್ಯವಸ್ಥೆಗಳಾಗಿದೆ. ಈಗ ಕೆಳಗಡೆ 8 ಕೋಟಡಿಗಳು ರೆಡಿಯಾಗಿದೆ. ಇವರಿಗೆ ಶಿಫ್ಟ್ ಆಗೋದಿದ್ರೆ ಇಮಿಡಿಯೇಟ್ ಇದಕ್ಕಿಂತ ಬೆಟರಲ್ಲಿ ಆಗುತ್ತದೆ ಅಂತ ಹೇಳಿದ್ರೆ ನಾವು ಇಮಿಡಿಯೇಟಲ್ಲಿ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲಿಯ ಸಿಬ್ಬಂದಿ ವರ್ಗ ಇವರೆಲ್ಲ ಮೇಲುಗಡೆಯದ್ದು ಆಗಲಿ, ಆಮೇಲೆ ಶಿಫ್ಟ್ ಮಾಡ್ತೇವೆ ಅಂತ ಹೇಳಿದ್ದಕ್ಕೆ ನಾವು ಆಗೋದಿದ್ರೆ ಆಗಲಿ ಅಂತ ಕಾಯ್ತಾ ಇದ್ದೀವಿ. ಅದನ್ನು ಈಗ ಸಾಧಕ ಬಾಧಕವನ್ನು ನೋಡಿ ಅಲ್ಲಿ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇವತ್ತು ನನಗೆ ಯಾವುದೇ ವಿಚಾರಗಳು ಗೊತ್ತಿರಲಿಲ್ಲ. ಇವತ್ತು ಎಲ್ಲ ಈ ಮಕ್ಕಳು ಬಂದು ರಸ್ತೆಯಲ್ಲಿ ಕೂರುವಂಥ ಕೆಲಸಗಳಾಗಿದೆ. ನಾನು ಇಲ್ಲಿ ಬಂದು ವೀಕ್ಷಣೆ ಮಾಡಿದ್ದೇನೆ. ಆ ಮಕ್ಕಳು ರಸ್ತೆಯಲ್ಲಿ ಕೂರಲಿಕ್ಕೆ ಕಾರಣ ಇದೆ.
ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಡಯಾಲಿಸಿಸ್ ಕೇಂದ್ರ ಮಾಡಲಿಕ್ಕೆ, ಡಯಾಲಿಸಿಸ್ ಕೇಂದ್ರ ಏನಿದೆ ಅದನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ, ಇನ್ನೊಂದು 6 ಡಯಾಲಿಸಿಸ್ ಯಂತ್ರಗಳನ್ನು ಹಾಕಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಬಂದಾಗ ಅವರಿಗೆ ಒಂದು ಕಡೆಯಿಂದ 20 ದಿವಸ ಅವರ ಹಾಲಿಡೇಸ್ ಇರುತ್ತೆ. ಆ ಸಮಯದಲ್ಲಿ ಈ ಕಾಮಗಾರಿಯನ್ನು ಮುಗಿಸಬೇಕು ಅಂತ ನಾವು ಅವರಿಗೆ ಹೇಳಿದ್ದೀವಿ. ಒಂದಷ್ಟು ಕಾಮಗಾರಿಗಳನ್ನು ಮುಗಿಸಿದ್ದಾರೆ, ಸ್ವಲ್ಪ ಕಾಮಗಾರಿಯ ಕೆಲಸದ ಪೆಂಡಿಂಗ್ ಇದೆ. ಮಕ್ಕಳ ಕ್ಲಾಸ್ ರೂಮಿನಲ್ಲಿ ಡಸ್ಟ್ ಇಲ್ಲೆಲ್ಲ ಸ್ವಲ್ಪ ಗಲೀಜು ಆಗಿರುವಂಥದ್ದು, ಮೊದಲೇ ಅವರು ಶೀಟಿನ ಇದರಲ್ಲಿ ಭಾರಿ ಕಷ್ಟದಲ್ಲಿ ಪಾಠ ಕೇಳುವಂಥ ಪರಿಸ್ಥಿತಿ ಈ ಶಾಲೆಯಲ್ಲಿ ಇದೆ. ಆ ಕಡೆ ಜೈಲಿನಲ್ಲಿ ಕೂತ್ಕೊಂಡು ಪಾಠ ಕೇಳುವ ಆ ಪರಿಸ್ಥಿತಿಯನ್ನು ಕೂಡ ಇಲ್ಲಿ ಇದೆ. ಅದಕ್ಕೆ ನಾವು ಈಗ ಹೊಸ ಕಟ್ಟಡ ಮಾಡುವಂಥದ್ದು. ನನ್ನ ಗಮನಕ್ಕೆ ಯಾವುದೇ ಈ ಶಾಲೆಯ ಪ್ರಿನ್ಸಿಪಾಲ್ರಾಗಲಿ, ಈ ಶಾಲೆಯ ಯಾವುದೇ ಮಾಸ್ಟರ್ಗಳಾಗಲಿ, ಸಮಿತಿಯವರಾಗಲಿ ನನಗೆ ಇವತ್ತಿನವರೆಗೆ ಈ ರೀತಿ ತೊಂದರೆ ಇದೆ ಅಂತ ನನ್ನ ಗಮನಕ್ಕೆ ತಂದಿಲ್ಲ. ನಾನು ಅವರ ಹತ್ರ ಅದನ್ನೇ ಪ್ರಶ್ನೆ ಮಾಡುವಂಥದ್ದು, ನೀವು ಪ್ರಿನ್ಸಿಪಾಲ್ರಿದ್ರಿ, ಶಿಕ್ಷಕ ವೃತ್ತದ ಯಾರೋ ಒಬ್ಬರು ಹೇಳ್ಬೇಕು, ನಾನು ಅದರ ಕಮಿಟಿ ಇದರಲ್ಲಿ ಇದ್ದೇನೆ ಅಂತ ಒಬ್ಬರು ಮಾಸ್ಟರ್ ಹೇಳ್ತೇನೆ, ಅವ್ರು ಹೇಳಬೇಕಲ್ಲ ನಮಗೆ ತಪ್ಪಾಗಿದೆ, ಇಲ್ಲಿ ಭ್ರಷ್ಟ ಆಗಿದೆ, ಶಬ್ದ ಆಗಿದೆ, ಎಲ್ಲ ಆಗಿದೆ. ಅವ್ರು ಹೇಳ್ತಾ ಇದ್ರೆ ಅದಕ್ಕೆ ಬೇಕಾಗುವಂಥ ಕ್ರಮಗಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಹೇಳಿದ್ದೀನಿ. 5 ಗಂಟೆಯ ನಂತರ ಆ ಕಾಮಗಾರಿಗಳನ್ನು ಮುಂದಿನ ದಿವಸಗಳಲ್ಲಿ ಮಾಡಬೇಕು. ನಾವು ಕೂಡ ಇಲ್ಲಿ ಡಿಸ್ಟರ್ಬ್ ಮಾಡಬೇಕಂತಲ್ಲ. 32 ಜನ ಡಯಾಲಿಸಿಸ್ ಪೇಷಂಟ್ಸು ಇವತ್ತು ಸಾಯ್ತಾರೆ, ನಾಳೆ ಸಾಯ್ತಾರೆ ಅಂತ ಇದ್ದಾರೆ, ಬಡವರು ಇದ್ದಾರೆ. ಅವರಿಗೆ 1,200 ರೂಪಾಯಿ ಕೊಟ್ಟು ಡಯಾಲಿಸಿಸ್ ಮಾಡುವಂಥ ಶಕ್ತಿ ಅವರಿಗೆ ಇಲ್ಲ. ಆ 32 ಜನರ ಜೀವವನ್ನು ಉಳಿಸುವಂಥ ಪ್ರಯತ್ನಕ್ಕೆ CSR ಫಂಡ್ ಮತ್ತು ನನ್ನ MLA ಲಾಡಿಂದ ದುಡ್ಡು ಕೊಟ್ಟು ಆ ಇಲಾಖೆಯಿಂದ ಅನುಮತಿಯನ್ನು ತಂದು ಅವರ ಎಷ್ಟು ದಿವಸ ಬದುಕುವಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿಕ್ಕಾಗಿ ಈ ಡಯಾಲಿಸಿಸನ್ನು ನಾವು ಎಕ್ಸ್ಟೆಂಡ್ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಈ ಮಕ್ಕಳಿಗೂ ಕೂಡ ಅದರ ಬಗ್ಗೆ ಅರಿವಿರಲಿಲ್ಲ. ಈ ಮಕ್ಕಳಿಗೂ ಕೂಡ ಅದನ್ನು ಯಾರು ಹೇಳಿಲ್ಲ ಇದು ಡಯಾಲಿಸಿಸ್ಗಂತ. ಈಗ ಮಕ್ಕಳ ಎಲ್ಲ ಮಕ್ಕಳಿಗೆ ವಿಚಾರವನ್ನು ಹೇಳಿದ್ದೀನಿ. ಇಲ್ಲಿ ಯಾವುದೇ ತೊಂದರೆ ಆಗದಾಗೆ ಕಾಮಗಾರಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿ ಹೇಳಿದ್ದೀನಿ. ಮತ್ತು 45 ದಿವಸದ ಒಳಗೆ ಅವರನ್ನು ಹೊಸ ಕಟ್ಟಡಕ್ಕೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ನಾವು ಹಿಂದೆ ಈ ಕಟ್ಟಡದ ಬಗ್ಗೆ ಚರ್ಚೆ ಮಾಡಿದ್ವಿ 3 ತಿಂಗಳ ಹಿಂದೆ. ಪ್ರತಿ ತಿಂಗಳು ಬಂದು ನನಗೆ ರಿಪೋರ್ಟ್ ಮಾಡಬೇಕಂತ ಈ ಶಾಲೆಯ ಟೀಚರ್ಗಳ ಹತ್ರ ಹೇಳಿದ್ದಾರೆ. ಮೀಟಿಂಗ್ ಮಾಡಿ ಇವತ್ತಿನೊಳಗೆ ಬಂದಿದ್ದೆ. ಸೊ ಅದನ್ನು ಕೂಡ ಅತ್ಯಂತ ಆದಷ್ಟು ಬೇಗ ಮಾಡಿ ಇವ್ರನ್ನ ಶಿಫ್ಟ್ ಮಾಡುವಂಥ ಕೆಲಸ, ಇಲ್ಲಿ ಇವ್ರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಕೆಲಸ ಮಾಡುವಂಥ ವ್ಯವಸ್ಥೆ ಮಾಡಿ ಡಯಾಲಿಸಿಸ್ ವ್ಯವಸ್ಥೆ ಮಾಡ್ತೀವಿ. ಮಕ್ಕಳಿಗೆ ಕೂಡ ಮನವರಿಕೆ ಆಗುವ ರೀತಿಯಲ್ಲಿ ಹೇಳಿದ್ದೀವಿ. ಮುಂದಿನ ದಿವಸದಲ್ಲಿ ಮಕ್ಕಳಿಗೆಲ್ಲ ಅಲ್ಲಿ ಶಿಫ್ಟ್ ಮಾಡುವಂಥ. ಈಗ ಈ ಡಸ್ಟ್ ಆಗಲಿ ಆ ಕ್ಲಾಸ್ ರೂಮ್ನ ಧೂಳುಗಳನ್ನು ಎಷ್ಟೊತ್ತಿಗೆ ತೆರವು ಮಾಡ್ತೀರಾ ಅಂತಂದರೆ? ಇದನ್ನೆಲ್ಲ ತೆರವು ಮಾಡ್ತೀವಿ. ಈಗಲೇ ಎಲ್ಲ ತೆರವು ಮಾಡಿ ಇದನ್ನೆಲ್ಲ ತೆರವು ಮಾಡಿ ಕ್ಲೀನ್ ಮಾಡಿ ಅವರಿಗೆ ಬೆಳಿಗ್ಗೆ ಬರುವಾಗ ರಾತ್ರಿ ಕೆಲಸ ಮಾಡ್ತಾರೆ, ಬೆಳಿಗ್ಗೆ ಬರುವಾಗ ಎಲ್ಲ ಕ್ಲೀನ್ ಮಾಡಿ ಕೊಡುವಂಥ ಕೆಲಸ ನಮ್ಮ ಕಾಂಟ್ರಾಕ್ಟರ್ ಹೇಳಿದ್ದೀವಿ. ಅವ್ರು ಮಾಡಿಕೊಡುವಂಥ ಕೆಲಸ. ಈ ಅಧಿಕಾರಿಗಳು ಎಲ್ಲ ಬಂದಿದ್ದಾರೆ, ಇಂಜಿನಿಯರ್ಸ್ ಎಲ್ಲ ಮಂಗಳೂರಿನಿಂದ ಬಂದಿದ್ದಾರೆ. ಅವರ ಇದರಲ್ಲಿ ಇಂಜಿನಿಯರ್ಗೆಲ್ಲ ನಿರ್ಲಕ್ಷ್ಯ ಕಾಣಿಸೋದಿಲ್ಲ, ಅದನ್ನು ಇವರು ನೋಡ್ಕೊಳ್ಬೇಕಿತ್ತಲ್ಲ. ಅಲ್ಲಲ್ಲ, ಈಗ ಏನಾಯಿತು, 20 ದಿವಸ ರಜೆ ಇತ್ತು. ಆಟೋಮೆಟಿಕ್ ಇಲ್ಲಿ ಕೆಲಸ ಮಾಡುವಾಗ ಅಲ್ಲಿ ದೂರ ಹೋಗೋದಕ್ಕಾಗಿ ನಮ್ಮ ಕಾಂಟ್ರಾಕ್ಟರ್ 3 ಸಲ ಕೇಳಿದ್ದಾರೆ, ಅದನ್ನು ಓಪನ್ ಮಾಡಿ ಕೊಡಿ, ನಾವು ಕ್ಲೀನ್ ಮಾಡಿ ಕೊಡ್ತೇವೆ ಅಂತ. ಇಲ್ಲಿದ್ದಾರೆ ಕಾಂಟ್ರಾಕ್ಟರ್, 3 ಸಲ ಕೇಳಿದ್ದಾರೆ. ಅವ್ರು ಬೀಗ ಹಾಕಿದ್ದು ಅವ್ರು ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಅವ್ರು ಮಾಡ್ತಾರಂತೆ, ಇವ್ರು ಮಾಡ್ತಾರಂತೆ. ಅವರು ನಾನು ಹೇಳುವಂಥದ್ದು ಇಷ್ಟೇ, ನಿರ್ಲಕ್ಷ್ಯ ಆಗಿದೆ, ಏನಾಗಿದೆ ಅವರೊಂದು ನನ್ನ ಗಮನಕ್ಕೆ ಒಂದು ತರಬೇಕಿತ್ತಲ್ಲ. ನಾನು ಇಲ್ಲೇ ಪಕ್ಕದಲ್ಲಿ ಕೂಡ್ತೇನಲ್ಲ ಪ್ರತಿ ವಾರ, ಸರಿ ಹೀಗಾಗಿದೆ, ಮಕ್ಕಳು ಬರ್ಬೋದಿತ್ತು, ಇಲ್ಲ ಅವರು ಬಂದು ಹೇಳ್ಬೋದಿತ್ತು, ನಾವು ಕೂಡ ಅದಕ್ಕೆ ಬೇಕಾದ ಕ್ರಮವನ್ನು ತಗೊಳ್ಬೋದಿತ್ತು. ಅದಕ್ಕೆ ಮಕ್ಕಳನ್ನು ರಸ್ತೆಯಲ್ಲಿ ಕೂಡಿಸುವಂಥದ್ದು ಕೆಲಸ ಅಲ್ಲಲ್ಲ, ಮನವರಿಕೆ ಮಾಡಬೇಕಲ್ಲ ನಾವು ಮಕ್ಕಳಿಗೆ. ನೋಡಿ, ಮಾಜಿ ಶಾಸಕರ ಬಗ್ಗೆ ನಾನು ಏನೂ ಮಾತಾಡೋದಿಲ್ಲ. ಅವರು ಸರ್ಕಾರ ನಿದ್ದೆಯಲ್ಲಿದೆ ಅಂತ ಅವರು ಕೂಡ ಈ ಹಿಂದೆ 5 ವರ್ಷ ಇಲ್ಲಿ ಶಾಸಕರಾಗಿದ್ದರು. ಇದು 11 ವರ್ಷದಿಂದ ಈ ಮಕ್ಕಳು ಜೈಲಲ್ಲಿ ಪಾಠ ಕೇಳ್ತಾ ಇದ್ದಾರೆ ತಾಲೂಕು ಆಫೀಸಲ್ಲಿ ಅಲ್ವಾ. ನಾನು ರಾಜ್ಯಕ್ಕೆ ಮಾತಾಡೋದಲ್ಲ, 11 ವರ್ಷದಿಂದ ಈ ಬಿಲ್ಡಿಂಗಲ್ಲಿ ಈ ಶೀಟಿನ ಕೆಳಗಡೆ ಈ ಜೈಲಿನಲ್ಲಿ ಕೂತು ಮಕ್ಕಳು ಪಾಠ ಕೇಳ್ತಾ ಇದ್ದಾರೆ. ಆ ಶಾಸಕರು ಯಾರು ಎಲ್ಲ ಮಾತಾಡಿದರೆ ಅವರು ಅವರಿಗೆ ಪ್ರಶ್ನೆ ಮಾಡಬೇಕು. ಈ ಹಿಂದೆ ಅವರೇ ಶಾಸಕರಾಗಿದ್ದರು, ಅವರೇ ಇಲ್ಲಿ, ಅವರ ಸರ್ಕಾರನೇ ಇಲ್ಲಿ ಇತ್ತು, ಅವರಿಗೆ 1 ರೂಪಾಯಿ ತರಲಿಕ್ಕಾಗುತ್ತೆ. ಬಿಲ್ಡಿಂಗ್ ಮಾಡಿ ಕೊಡ್ಬೋದಿತ್ತಲ್ಲ 5 ವರ್ಷದಲ್ಲಿ. 11 ವರ್ಷದಿಂದ ಇದೆ, 11 ವರ್ಷದಿಂದ ಇಲ್ಲಿ ಈ ಜಾಗದಲ್ಲಿ ಅವರು ಪಾಠ ಕೇಳ್ತಾ ಇದ್ದಾರೆ. ನಾವು ಈಗ ಅವರಿಗೆ 6 ಕೋಟಿ ರೂಪಾಯಿಯಲ್ಲಿ ಬಿಲ್ಡಿಂಗನ್ನು ಕಟ್ತಾ ಇದ್ದೇವೆ. ಇನ್ನು 1 ತಿಂಗಳಲ್ಲಿ ಶಿಫ್ಟ್ ಆಗ್ತದೆ. ಇದು ಇವರೆಲ್ಲ ಕುಮ್ಮಕ್ಕು ಕೊಟ್ಟು ಈ ಮಕ್ಕಳೆಲ್ಲ ಹೊರಗೆ ಬರುವಂಥದ್ದು.
ಇಷ್ಟು ಸಲ ಮಕ್ಕಳು ಬಂದಿಲ್ಲ. ಈಗ ಧೂಳು ಬಂದಿದೆ, ಒಪ್ತೇನೆ ನಾನು, ಅಲ್ಲಿ ಧೂಳು ಇಲ್ಲ, ತೊಂದರೆ ಆಗಲಿಲ್ಲ ಅಂತ. ನಾವು ಕೂಡ 32 ಜನ ಡಯಾಲಿಸಿಸನ್ನು ನೀವು ನೋಡಿದರೆ ಹೇಳ್ತೀರಿ, ಅವ್ರಿಗೆ ಜೀವ ಕೊಡಲಿಕ್ಕೆ ಪ್ರಯತ್ನ ಮಾಡೋದು, ಎಷ್ಟು ದಿವಸ ಬದುಕ್ತಾರೆ ಅಂತ ಗೊತ್ತಿಲ್ಲ ನನಗೆ. ಆದರೂ ಬಡವರಿದ್ದಾರೆ, 1200 ರೂಪಾಯಿ ಡಯಾಲಿಸಿಸ್ ಕೊಡಲಿಕ್ಕೆ ಆಗೋದಿಲ್ಲ. ನಾನು ನನ್ನ MLA ಲಾಡಿ ಇಟ್ಟು ಮತ್ತು CSR ಫಂಡ್ ತಂದು ಇದನ್ನು ಮಾಡುವಂಥದ್ದು. ಅವ್ರಿಗೆ ಏನು ತೊಂದರೆ ಆಗಿದೆ ಮಕ್ಕಳಿಗೆ ಅದನ್ನು ಮಾಡುವಂಥ ಕೆಲಸ. ಇದರಲ್ಲಿ ರಾಜಕೀಯ ಮಾಡೋದು ಒಳ್ಳೆಯದಲ್ಲ. ಈ ಮಕ್ಕಳನ್ನು ಅವರ ಭವಿಷ್ಯಕ್ಕೆ ನಾವು ಬಿಡಬೇಕು, ಅವರ ಭವಿಷ್ಯಕ್ಕೆ ಬೇಕಾಗುವಂಥದ್ದನ್ನು ನಾವು ಕೊಡಬೇಕು. ಅವರಿಗೆ ತೊಂದರೆ ಆದಾಗ ಅವರು ಕೇಳುವಂಥ ಕೆಲಸವನ್ನು ಮಾಡಬೇಕು, ಅದನ್ನು ಕೇಳುವಂಥ ಕೆಲಸಕ್ಕೆ ನಾವು ಸ್ಪಂದನೆ ಕೊಡೋಣ. ನನ್ನ ಗಮನಕ್ಕೆ ಅಟ್ಲೀಸ್ಟ್ ತರ್ತಾ ಇದ್ದರೆ ನಾನು ಅದಕ್ಕೆ ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಏನು ಗೊತ್ತಿಲ್ಲದೆ ಸೀದಾ ಬಂದು ಇಲ್ಲಿ ರಸ್ತೆಯಲ್ಲಿ ಕೂತ್ಕೊಳ್ಳೋದು ಕಾನೂನಿಗೆ ವಿರೋಧ. ಮಕ್ಕಳಿಗೆ ನಾವು ಆ ಥರ ಹೇಳಿಕೊಡೋದು ಸರಿಯಲ್ಲ. ಅವರು ಕಂಪೌಂಡ್ ಒಳಗಡೆ ಇದ್ದರು, ಅವರನ್ನು ಬಂದು ನಾವು ರಾಜಕೀಯದವರಿಂದ ಹೊರಗೆ ತರುವಂಥದ್ದು ಎಲ್ಲ ನಮಗೆ ಶೋಭೆ ತರುವಂಥ ಕೆಲಸ. ಇದು ದೇವರು ಮೆಚ್ಚುವ ಕೆಲಸಗಳಲ್ಲ, ಅದು ತಪ್ಪಾಗಿದೆ, ಅದನ್ನು ನಾವು ಒಪ್ಪಿಕೊಳ್ತೀವಿ. ಅಲ್ಲಿ ಡಸ್ಟ್ ಬಂದಿದೆ, ಅದನ್ನು ಕ್ಲೀನ್ ಮಾಡಿ ಕೊಡುವಂಥ ಕೆಲಸವನ್ನು ನಾವೇನು ಎಲ್ಲ ಸರಿ ಮಾಡಿದ್ದೀವಿ ಅಂತಲ್ಲ. ಅಲ್ಲಿ ಡಸ್ಟ್ ಆಗಿದೆ, ಅದಕ್ಕೆ ಶಬ್ದ ಬರ್ತದೆ, ಅದಕ್ಕೆ ನಾವು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಆದರೆ ಇದರಲ್ಲಿ ರಾಜಕೀಯ ಮಾಡೋದು ತಪ್ಪಲ್ಲ. ಅನುದಾನ ಇಲ್ಲ, ಭಿಕ್ಷೆ ಬೇಡ ಸ್ಥಿತಿಯಲ್ಲಿ. ಮತ್ತೊಂದು ಹೇಳೋದು, ಪುತ್ತೂರಿನ ಇತಿಹಾಸದಲ್ಲಿ ವಿದ್ಯಾರ್ಥಿನಿಯರು ಈ ರೀತಿ ಪ್ರತಿಭಟನೆ ಮಾಡೋದು ಮೊದಲ ಬಾರಿಗೆ, ಘಟನೆ ನಡೆದೇ ಇಲ್ಲ. ಈ ಥರ ಮೊದಲ ಬಾರಿಗೆ ಆಗಿರ್ಬೋದು. ಇವರು ಪಾಪ ಇದ್ದಾಗ ಮಾಡ್ಬೋದಿತ್ತಲ್ಲ. ಇವರು 1 ರೂಪಾಯಿ ಕೊಡಲಿಕ್ಕೆ ಆಗಲಿಲ್ಲ, ಅನುದಾನ ಬಂದಿಲ್ಲ ಅಂತ. ಈಗ ಮೆಡಿಕಲ್ ಕಾಲೇಜ್ ತಂದದ್ದು ಅವರ ಅಲ್ಲ, ಕುಡಿಯೋ ನೀರಿಗೆ 1,000 ಕೋಟಿ ಅವರು ತಂದರು ಅಲ್ಲ. ಏನು ತಂದು ಅವರು ಒಂದು ಹೇಳಿ, ಅವರ ಸಮಯದಲ್ಲಿ ಆಗಿರುವಂಥ ಒಂದು ಜೀವಮಾನದಲ್ಲಿ ಆಗುವಂಥ ಕೆಲಸವನ್ನು ಒಂದು ಹೇಳಿ. ನಾನು ಅವರ ವೈಯಕ್ತಿಕ ಯಾವುದೇ ವಿಚಾರದಲ್ಲಿ ಹೋಗುವುದಿಲ್ಲ, ಅವರಿಗೆ ಹೇಳಿದ್ದಕ್ಕೆ ನಾನು ಹೇಳುವಂಥದ್ದು. ಒಂದು ಕೆಲಸಗಳನ್ನು ಹೇಳಿ, ಈ ಡಾಮರ್ ಹಾಕೋದು, ರಸ್ತೆ ಮಾಡೋದು ಯಾರು ಮಾಡ್ತಾರೆ ಸರ್? ಅದು MLA ಇಲ್ಲದಿದ್ದರೂ ಆಗ್ತದೆ, ಇದ್ದರೂ ಆಗ್ತದೆ, ಸ್ವಲ್ಪ ಜಾಸ್ತಿ ಕಡಿಮೆ. ಅವ್ರಿಗೆ ಹೇಳಲಿಕ್ಕೆ ಒಂದು ಯಾವುದಾದ್ರು ಒಂದು ಕೆಲಸ ಮಾಡಿದ್ರೆ ಹೇಳಿ. ಅವರ 5 ವರ್ಷದ ಜರ್ನಿಯಲ್ಲಿ ಅವರು ಮಾಡಿರುವಂಥ ಒಂದು ಒಳ್ಳೆಯ ಕೆಲಸಗಳ ಪಟ್ಟಿಯನ್ನು ರಿಲೀಸ್ ಮಾಡಿ. ರಸ್ತೆ ಬಿಡಿ ಮಣ್ಣಾಗಲಿಲ್ಲ, ಕಟ್ಟಡಕ್ಕೆ ಅನುದಾನ ತಂದದ್ದು ನಾನೇ ಅಂತ ಹೇಳ್ತಾರೆ. ಅವರಿಗೆಲ್ಲ ಹೇಳ್ತಾರೆ, ನಾನು ಮೆಡಿಕಲ್ ಕಾಲೇಜ್ ನಾನೇ ತಂದದ್ದು ಅಂತ ಹೇಳ್ತಾರೆ. ಏನು ಮಾಡ್ತೀವಿ? ಬಾಯಿ ಇದೆಲ್ಲ ಫ್ರೀ, ನೋ ಕಾಸ್ಟ್, ಯು ಕ್ಯಾನ್ ಟಾಕ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.